ಹೇಳುವಂತೆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇವರು ತಮ್ಮ ಸಮಾಜಮುಖಿ ಚಿಂತನೆಯ ಒಂದು ಭಾಗವಾಗಿ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಶಿಕ್ಷಣ, ಪ್ರಶಿಕ್ಷಣ ಹಾಗೂ ವೃತ್ತಿ ತರಬೇತಿಯನ್ನು ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ 1995ರಲ್ಲಿ ಮಾನಸ ಟ್ರಸ್ಟನ್ನು ಸ್ಥಾಪಿಸಿದರು. ಮಾನಸ ಟ್ರಸ್ಟ್ ಕೂಡಲೇ ಕಾರ್ಯವೆಸಗಿ ಸರ್ಕಾರದಿಂದ 2 ಎಕರೆ ಜಮೀನನ್ನು ಖರೀದಿಸಿ ಈ ಸಂಸ್ಥೆಯ ಕಟ್ಟಡಗಳನ್ನು ನಿರ್ಮಿಸಿ 1997ರಲ್ಲಿ ಉದ್ಘಾಟಿಸಲ್ಪಟ್ಟಿತ್ತು. 6ರಿಂದ 25 ವರ್ಷಗಳಿನ ಯೋಗ್ಯ ಮಕ್ಕಳಿಗೆ ಶಿಕ್ಷಣ ಹಾಗೂ ತರಬೇತಿ ನೀಡಲು ಶಾಲೆಗೆ ಸೇರಿಸಲಾಗುತ್ತದೆ. ಈ ಸಂಸ್ಥೆಯಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಪ್ರಶಿಕ್ಷಣ ನೀಡಿ ವೃತ್ತಿ ತರಬೇತಿ ಕೊಟ್ಟು ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಶ್ರಮಿಸುತ್ತಿದೆ. ಇದುವರೆಗೆ ನಮ್ಮ ಶಾಲೆಯಲ್ಲಿ ಕಲಿತ ಸುಮಾರು 750ಕ್ಕಿಂತಲೂ ಮಿಕ್ಕ ವಿದ್ಯಾರ್ಥಿಗಳು ಇಂದು ತಮ್ಮ ಮನೆಯಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಸ್ವಾವಲಂಬಿ ಜೀವನವನ್ನು ನಡೆಸಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ 22 ಮಕ್ಕಳು SSLCಯನ್ನು ಪೂರ್ಣಗೊಳಿಸಿದ್ದಾರೆ. ಶಿಕ್ಷಣದ ಜೊತೆಗೆ ಮಕ್ಕಳ ಸುಪ್ತ ಪ್ರತಿಭೆಯನ್ನು ಗುರುತಿಸುವುದು ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಆಯ್ಕೆಯಾಗಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಒಲಿಂಪಿಕ್ನಲ್ಲಿ ಒಟ್ಟು 7 ಪದಕಗಳನ್ನು ಗೆದ್ದಿರುತ್ತಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 115 ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದು 59 ವಿದ್ಯಾರ್ಥಿಗಳು ವಸತಿ ಗೃಹದಲ್ಲಿ ವಾಸವಾಗಿದ್ದಾರೆ. 15 ಸದಸ್ಯರನ್ನು ಒಳಗೊಂಡ ವಿಶ್ವಸ್ತ ಮಂಡಳಿಯು ಈ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುತ್ತಿದೆ. 36 ಶಿಕ್ಷಕಿಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಸಮರ್ಪಣಾ ಭಾವದಿಂದ ಇಲ್ಲಿ ದುಡಿಯುತ್ತಿದ್ದಾರೆ. ಈ ಸಂಸ್ಥೆಯನ್ನು ಸ್ಥಾಪಿಸಲು ಮತ್ತು ಏಳಿಗೆಗಾಗಿ ಶ್ರಮಿಸಿದ ಎಲ್ಲರನ್ನೂ ಇಂದು ನಾವು ಹೃತ್ಪೂರ್ವಕ ಸ್ಮರಿಸುತ್ತಾ ಇದ್ದೇವೆ. ಶಾಲೆಯು ತನ್ನ ವಿಶೇಷ ಕಾರ್ಯವೈಖರಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಮಾತ್ರವಲ್ಲದೆ ತನ್ನ ಪ್ರಸಿದ್ಧಿಯ ಸೌರಭವನ್ನು ಗೋವಾ, ಮಹಾರಾಷ್ಟ್ರ ಮಾತ್ರವಲ್ಲದೆ ಇನ್ನಿತರ ರಾಜ್ಯಗಳಿಗೂ ಪಸರಿಸಿದೆ. ಈ ಶಾಲೆಯು 25 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿ ಈ ವರ್ಷ ತನ್ನ ರಜತ ಮಹೋತ್ಸವವನ್ನು ಆಚರಿಸುತ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳು ಬಂದಿರುವ ಪ್ರೀತಿಯ ಹೆತ್ತವರೇ, ಪೋಷಕರೇ, ಗಣ್ಯ ಅತಿಥಿಗಳೇ, ಹಿತಚಿಂತಕರೇ, ಆಡಳಿತ ಮಂಡಳಿಯವರೇ, ನೆರೆಯ ಶಾಲಾ ಮುಖ್ಯಸ್ಥರೇ, ಬಾಂಧವರೇ, ಶಾಲಾ ಶಿಕ್ಷಕೇತರ ವೃಂದದವರೇ, ಮುದ್ದು ಮಕ್ಕಳೇ ಹಾಗೂ ಸಾರ್ವಜನಿಕರೇ, ನಿಮಗೆಲ್ಲರಿಗೂ ರಜತ ಮಹೋತ್ಸವ ಸಮಾರೋಪ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ನಲ್ಮೆಯ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಪ್ರಾರ್ಥನೆಯು ಮಾನವನನ್ನು ದೇವರೆಡೆಗೆ ಒಯ್ಯುವ ಸಾಧನ, ಯಾವುದೇ ಯಶಸ್ವಿನ ಮುನ್ನುಡಿ. ಈಗ ಪ್ರಾರ್ಥನಾ ನೃತ್ಯದ ಮೂಲಕ ದೇವರ ಆಶೀರ್ವಾದವನ್ನು ಈ ಕಾರ್ಯಕ್ರಮಕ್ಕೆ ಬೇಡಿಕೊಳ್ಳಲಿದ್ದಾರೆ ನಮ್ಮ ಶಾಲಾ ಮಕ್ಕಳು. दातारे मेरा
ಪ್ರಾರ್ಥನಾ ನೃತ್ಯವನ್ನು ಮಾಡಿದ ನಮ್ಮ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕಾಪು ಕ್ಷೇತ್ರದ ಶಾಸಕರಾದ ಶ್ರೀ ಲಾಲಾಜಿ ಆರ್ ಮೆಂಡನ್, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ಶ್ರೀ ವಿನಯ್ ಕುಮಾರ್ ಸೊರಕೆ, ನಮ್ಮ ಮೇಲೆ ಅಭಿಮಾನವಿಟ್ಟು ಗೌರವ ಅತಿಥಿಗಳಾಗಿ ಆಗಮಿಸಿರುವ ವಂದನೀಯ ಫಾದರ್ ಜೆಫ್ರಿನ್ ಮೋನಿಸ್, ಐವರಿ ಗ್ರ್ಯಾಂಡ್ ಗ್ರೂಪ್ ಆಫ್ ಹೋಟೆಲ್ಸ್ ದುಬೈ ಇದರ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಉದಾರ ದಾನಿ ಶ್ರೀ ಮೈಕಲ್ ಡಿಸೋಜಾ ಇವರ ಅನುಪಸ್ಥಿತಿಯಲ್ಲಿ ಅವರ ಪ್ರತಿನಿಧಿ, ಮರ್ಕ್ಯೂರಿ ನ್ಯೂಮ್ಯಾಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನೋಯಲ್ ರಸ್ಕಿನಾ, ಆನ್ಶೋರ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ಸೀತಾರಾಮ್ ಶೆಟ್ಟಿ, ಜರ್ಮನಿಯ ರುಡನ್ಸ್ಬರ್ಗ್ನ ನಿವೃತ್ತ ಮೇಯರ್ ಮಿಸ್ಟರ್ ಹಾಸ್ಟ್ ಸ್ನೈಡರ್ ಹಾಗೂ ಮಿಸಸ್ ಮಾಗಿಟ್ ಸ್ನೈಡರ್, ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ ಎಲ್ ಜೆ ಫರ್ನಾಂಡಿಸ್, ಕ್ಯಾಥಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಆಧ್ಯಾತ್ಮಿಕ ನಿರ್ದೇಶಕರಾಗಿರುವ ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್, ಕಾಂಗ್ರಿಗೇಷನ್ ಆಫ್ ದ ಮಿಷನರಿ ಸಿಸ್ಟರ್ಸ್ ಸರ್ವೆಂಟ್ಸ್ ಆಫ್ ಹೋಲಿ ಸ್ಪಿರಿಟ್ ಇಂಡಿಯಾ ಇದರ ಪ್ರೊವಿನ್ಷಿಯಲ್ ಲೀಡರ್ ಆಗಿರುವ ವಂದನೀಯ ಭಗಿನಿ ಐಡಾ ಲೋಬೋ SSPS, ಹೋಲಿ ಕ್ರಾಸ್ ಚರ್ಚ್ ಪಾಂಬೂರ್ ಇಲ್ಲಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಹೆನ್ರಿ ಮಸ್ಕರೇನಸ್, ಮಾನಸ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಡ್ವರ್ಡ್ ಲೋಬೋ, ಮಾನಸ ಸಂಸ್ಥೆಯ ಮಾಜಿ ಅಧ್ಯಕ್ಷೆಯಾಗಿರುವ ಕುಮಾರಿ ರೆಮೇಡಿಯಾ ಡಿಸೋಜಾ, ರಜತ ಮಹೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಲ್ರಾಯ್ ಕಿರಣ್ ಕ್ರಾಸ್ಟಾ, ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ್ ಇದರ ಅಧ್ಯಕ್ಷರಾದ ಶ್ರೀ ಸ್ಟ್ಯಾನಿ ಲೋಬೋ, ಕ್ಯಾಥಲಿಕ್ ಸಭಾ ಉಡುಪಿ ಪ್ರದೇಶ್ ಇದರ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಮೇರಿ ಡಿಸೋಜಾ, ಮಾನಸ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಶ್ರೀ ಜೋಸೆಫ್ ನೊರೋನಾ, ಮಾನಸ ಸಂಸ್ಥೆಯ ಖಜಾಂಜಿಯಾಗಿರುವ ಶ್ರೀ ವಲೇರಿಯನ್ ಫರ್ನಾಂಡಿಸ್, ಶಾಲಾ ಶಿಕ್ಷಕ ರಕ್ಷದ ಸಂಘದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ವನಿತಾ ಶೆಟ್ಟಿಗಾರ್ ಇವರೆಲ್ಲರನ್ನೂ ಸಂಸ್ಥೆಯ ಹಾಗೂ ಸಭೆಯ ಅಧ್ಯಕ್ಷರಾದ ಶ್ರೀ ಹೆನ್ರಿ ಮೆನೇಜಸ್ ಹಾಗೂ ಶಾಲಾ ಪ್ರಾಂಶುಪಾಲೆ ಸಿಸ್ಟರ್ ಆನ್ಸಿಲಾ ಫರ್ನಾಂಡಿಸ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೀತಾರಾಮ್ ಶೆಟ್ಟಿಯವರ ಪ್ರತಿನಿಧಿಯಾಗಿರುವ ಶ್ರೀ ಹರಿ ಶೆಟ್ಟಿಯವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಿಗೆ ಧನ್ಯವಾದಗಳು. ರಜತ ಮಹೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಲ್ರಾಯ್ ಕಿರಣ್ ಕ್ರಾಸ್ತಾ ಇವರು ಕ್ಯಾಥಲಿಕ್ ಸಭಾ ಉಡುಪಿ ಪ್ರದೇಶ ಹಾಗೂ ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ ಇಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅಧ್ಯಕ್ಷರಾಗಿಯೂ ತಮ್ಮ ಸೇವೆಯನ್ನು ನೀಡಿರುತ್ತಾರೆ. ತಾವು ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ವರಿಗೂ ಮಧ್ಯಾಹ್ನದ ವಂದನೆಗಳನ್ನು ಅರ್ಪಿಸುತ್ತಾ, ಮಾನಸ ಪುನರ್ವಸತಿ ಹಾಗೂ ತರಬೇತಿ ಕೇಂದ್ರ ಇದರ 25ನೇ ಅಂದರೆ ರಜತ ಮಹೋತ್ಸವದ ಈ ಸಮಾರೋಪ ಸಮಾರಂಭದಲ್ಲಿ ಹಾಜರಿರುವ ಎಲ್ಲ ಈ ಸಂಸ್ಥೆಯ ಹೆತ್ತವರು, ಈ ಸಂಸ್ಥೆಯ ಮಕ್ಕಳು, ಈ ಸಂಸ್ಥೆಯ ಹಿತೈಷಿಗಳು ಎಲ್ಲರನ್ನ ಈ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. 1979 ಏಪ್ರಿಲ್ 29ರಂದು ಸೇವೆ, ತ್ಯಾಗ ಹಾಗೂ ಏಕತೆಯ ಧ್ಯೇಯದೊಂದಿಗೆ
ಕಥೋಲಿಕ್ ಸಭೆ ಉಗಮವಾಯಿತು. ಕಥೋಲಿಕ್ ಸಭೆಯ ನಾಯಕರ ದೂರದೃಷ್ಟಿತ್ವ, ಕರುಣೆಯ ತುಡಿತದ ಹೃದಯ, ಪ್ರಭು ಯೇಸು ಕ್ರಿಸ್ತರ ಹಾಗೂ ಮದರ್ ತೆರೇಸಾರವರ ಸೇವಾದರ್ಶಗಳ ಪ್ರೇರಣೆ ಹಾಗೂ ಒಗ್ಗಟ್ಟಿನ ಫಲವೇ ಈ ಮಾನಸ ಸಂಸ್ಥೆ. 1992ರಲ್ಲಿ ಶಂಕರಪುರದಲ್ಲಿ 1ನೆಯ ಗುರು JP ತಾವರವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಥಮ ಅಧ್ಯಕ್ಷರಾದ ಡಾಕ್ಟರ್ ಎಡ್ವರ್ಡ್ ಲೋಬರ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ಮಾನಸ ಶಾಲೆಯು ಆರಂಭಗೊಂಡಿತ್ತು. 1993ರಲ್ಲಿ ಶಿರ್ವಾದಲ್ಲಿ ಅಗಸ್ಟಿನ್ ಗೋಮ್ಸ್ರವರ ಮುಂದಾಳತ್ವದಲ್ಲಿ ಮತ್ತೊಂದು ಮಾನಸ ಶಾಲೆಯು ಆರಂಭಗೊಂಡಿತು. 1995ರಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದರ ನೇತೃತ್ವದಲ್ಲಿ ಮಾನಸ ಸಂಸ್ಥೆಯ ಟ್ರಸ್ಟನ್ನು ರಚಿಸಲಾಯಿತು. ಡಾಕ್ಟರ್ ಜೆರಾಲ್ಡ್ ಪಿಂಡೋರವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆಯ ಟ್ರಸ್ಟನ್ನು ನಿರ್ಮಿಸಿ 1995 ಜೂನ್ನಲ್ಲಿ ಈ ಸಂಸ್ಥೆಗೆ ಫೌಂಡೇಶನ್ ಸ್ಟೋನನ್ನು ಇಡಲಾಯಿತು. 1997 ನವಂಬರ್ 14ರಂದು 2 ಶಾಲೆಗಳನ್ನು ಒಟ್ಟುಗೂಡಿಸಿ, ಶಂಕರಪುರ ಹಾಗೂ ಶಿರ್ವಾದಲ್ಲಿಯ ಶಾಲೆಗಳನ್ನು ಒಟ್ಟುಗೂಡಿಸಿ ಈ ಸ್ಥಳದಲ್ಲಿ ಮಾನಸ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರವನ್ನು ಆರಂಭಿಸಲಾಯಿತು. ಅಲ್ಲಿಂದ 25 ವರ್ಷಗಳ ನಿರಂತರ ಸೇವೆ ಒಂದು ಇತಿಹಾಸ ಅಂತ ನಾನು ಹೇಳ್ಬೋದು. ಕಥೋಲಿಕ್ ಸಭೆ ಮಾನಸ ಸಂಸ್ಥೆಯ ಟ್ರಸ್ಟಿಗಳು, ಇಲ್ಲಿ ಸೇವೆ ಸಲ್ಲಿಸಿರುವಂಥ ಪ್ರಾಂಶುಪಾಲರು, ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ದಾನಿಗಳ ಸಹಾಯದಿಂದ ಮಾನಸ ಸಂಸ್ಥೆಯು ಇಂದು ಕೇವಲ ಉಡುಪಿ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಅಲ್ಲ. ಹೋಲಿ ಸ್ಪಿರಿಟ್ ಸಿಸ್ಟರ್ಸು, ಮಾಹೆ ಯೂನಿವರ್ಸಿಟಿ, AV ಬಾಳಿಕಾ ಚಾರಿಟೇಬಲ್ ಟ್ರಸ್ಟ್, ಬೆಂಗಳೂರಿನ ಅಂಬಾ ಸಂಸ್ಥೆ ಹಾಗೂ ಬೆಂಗಳೂರಿನ ಈಶಾನ್ಯ ಸಂಸ್ಥೆಯ ಸಹಕಾರದಿಂದ 25 ಸಂವತ್ಸರಗಳನ್ನು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಈ ನಮ್ಮ ಮಾನಸ ಸಂಸ್ಥೆಯಲ್ಲಿ ಪ್ರಸ್ತುತ 114 ವಿದ್ಯಾರ್ಥಿಗಳು, 60 ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 48 ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. 5 ವರ್ಷಗಳ ಹಿಂದೆ ದ್ವಿದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯು ಒಂದು ಸ್ವಲೀನತೆ ಕೇಂದ್ರ, ಒಂದು ರಿಸರ್ಚ್ ಸೆಂಟರ್ ಹಾಗೂ ಒಂದು ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿತ್ತು. ತಮ್ಮೆಲ್ಲರ ಸಹಕಾರದಿಂದ ಈ ಯೋಜನೆಗಳು ಸಂಪೂರ್ಣವಾಗಿವೆ ಅಂತ ಹೇಳಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ. ಇಂಥ ಒಂದು ಸಂಸ್ಥೆಯ ರಜತ ಮಹೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನಸ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಹೆನ್ರಿ ಮೆನೇಜಸ್ ರವರಿಗೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಹುರಿದುಂಬಿಸಿ ಸಲಹೆ ಸೂಚನೆಗಳನ್ನು ನೀಡಿ ನಮಗೆ ಯಾವ ರೀತಿ ನೀವು ಈ ಸಂಸ್ಥೆಯನ್ನು ಯಶಸ್ಸಿನತ್ತ ಕೊಂಡೊಯ್ಯಬೇಕನ್ನೋಂಥ ಮಾರ್ಗದರ್ಶನ ನೀಡುತ್ತಿರುವರು ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಬರ್ ಅವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ನಮ್ಮನ್ನು ಹುರಿದುಂಬಿಸ್ತಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ರವರು, ಅವರು ಸಹ ನಮ್ಮ ಸಂಸ್ಥೆಗೆ ಪ್ರತಿಯೊಂದು ಕಾರ್ಯಗಳಲ್ಲಿ ಭಾಗವಹಿಸಿ ನಮ್ಮನ್ನು ಹುರಿದುಂಬಿಸುವಂಥವರು. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಂಡಾಗ
ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನಾನು ಇರ್ತೇನೆ ಅಂತ ಅವರ ಉಪಸ್ಥಿತಿಯನ್ನು ಅವರು ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಪು ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಅನ್ನುವುದಕ್ಕಿಂತ ಮಾನಸ ಸಂಸ್ಥೆಯ ಒಬ್ಬರು ಹಿತೈಷಿಗಳು ಅಂತ ನಾನು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಅವರು ಅಧಿಕಾರ ಇರಲಿ ಇಲ್ಲದೇ ಇರಲಿ ಈ ಮಾನಸ ಸಂಸ್ಥೆಯಲ್ಲಿ ಆಗು ಹೋಗುಗಳ ಬಗ್ಗೆ ಗಮನ ಹರಿಸಿ ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಹಾಗೂ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥೆಯಲ್ಲಿಯೇ ಮೊದಲು ಅವರು ಮಾಡ್ತಾಯಿದ್ದರು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಇಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆದರೂ ಮಾನಸ ಸಂಸ್ಥೆ ಅಭಿಮಾನದಿಂದ ಅವರಿಲ್ಲಿದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಈ ಸಂಸ್ಥೆಯ ಪ್ರಾರಂಭದಲ್ಲಿ ನಮ್ಮನ್ನು ಬೆನ್ನು ತಟ್ಟಿ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಂಥವರು ವಂದನೀಯ ಗುರು ಜೆಫ್ರಿನ್ ಮೋನಿಸ್ರವರು. ಹಾಗೂ ಈ ಸಂಸ್ಥೆಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇರುವಂಥವರು ಶ್ರೀಯುತ ಮೈಕಲ್ ಡಿಸೋಜರ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್, ಐವರಿ ಗ್ರ್ಯಾಂಡ್ ಗ್ರೂಪ್ ಆಫ್ ಹೋಟೆಲ್ಸ್, ದುಬೈ. ಶ್ರೀಯುತ ನೊವೆಲ್ ರಸ್ಕೀನರ್ ಅವರು ನಮ್ಮ ಸಂಸ್ಥೆಗೆ ಏನೊಂದು ತರಬೇತಿ ನೀಡಲಿಕ್ಕೆ ನಮ್ಮ ವೃತ್ತಿಪರ ತರಬೇತಿ ಕೇಂದ್ರಕ್ಕೆ ಸಹಾಯವನ್ನು ಮಾಡಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಹಾಗೂ ಶ್ರೀಯುತ ಶ್ರೀರಾಮ್ ಶೆಟ್ಟಿ ಅವರು ನಮ್ಮ ಪ್ರತಿ ತಿಂಗಳು ಅವರ ದುಡಿಮೆಯ ಒಂದು ಭಾಗವನ್ನು ಈ ಸಂಸ್ಥೆಗೆ ನೀಡ್ತಾ ಇರುವಂಥವರು. ಅವರ ಪ್ರತಿನಿಧಿಯಾಗಿ ಶ್ರೀಯುತ ಹರೀಶ್ ಶೆಟ್ಟಿ ಅವರು ಇದ್ದಾರೆ. ಹಾಗೂ ಈ ಸಂಸ್ಥೆಯ ಮೇಲೆ ಅಭಿಮಾನದಿಂದ ಇಲ್ಲಿಗೆ ಬಂದಿರುವಂಥ ಹಾಯಸ್ಟ್ ಸ್ನೈಡರ್ ಹಾಗೂ ಅವರ ಪತ್ನಿ ಮಾರ್ಗರೆಟ್ ಸ್ನೈಡರ್, ಸಿಟಿ ಮೇಯರ್, ರುಟ್ಸನ್ಬರ್ಗ್, ಜರ್ಮನಿ, ಇಲ್ಲಿಂದ ಅವರು ಆಗಮಿಸಿದ್ದಾರೆ. ಹಾಗೂ ಈ ಸಂಸ್ಥೆ ಆರಂಭದ ದಿನಗಳಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಶ್ರೀಯುತ ಎಲ್.ಜೆ. ಫರ್ನಾಂಡಿಸ್ರವರು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಹೋಲಿ ಸ್ಪಿರಿಟ್ ಸಿಸ್ಟರ್ಸ್ರವರ ಪ್ರೊವಿನ್ಷಿಯಲ್ ಆಗಿ ಇಲ್ಲಿಗೆ ಬಂದಿರುವಂಥ ಅತಿ ವಂದನೀಯ ಸಿಸ್ಟರ್ ಐಲಾ ಲೋಬರ್ ಅವರು ಹಾಗೂ ನಮ್ಮ ಪಾಂಬೂರು ಚರ್ಚಿನ ಗುರುಗಳಾದ ವಂದನೀಯ ಗುರು ಹೆನ್ರಿ ಮಸ್ಕರೆನಸ್ರವರು, ಈ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೋಗಿ 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 ಕೊಡ್ತಾ ಬನ್ನಿ ಎಲ್ಲರಿಗೂ ಮುಂದೆ ಇರುವಂಥವ್ರು ಎಲ್ಲರಿಗೂ ಕೊಡ್ತಾ ಬನ್ನಿ. ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕಾದರೆ ನಾವಿಕನ ಅಗತ್ಯ ಇದೆ. ಪ್ರಾರಂಭದ ದಿನಗಳಲ್ಲಿ ಈ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಂಥ ಡಾಕ್ಟರ್ ಎಡ್ವರ್ಡ್ ಲೋಬೋ ಹಾಗೂ ತದನಂತರದ ಜವಾಬ್ದಾರಿಯನ್ನು ಹೊತ್ತಂಥ ಕುಮಾರಿ ರೆಮಿಡಿಯಾ ಡೆಸೋಜರ್ ಅವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕಥೋಲಿಕ್ ಸಭೆಯ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಟ್ರಸ್ಟಿಗಳು, ಕಥೋಲಿಕ್ ಸಭೆಯ ಎಲ್ಲ ಸದಸ್ಯರು,
ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಹೆತ್ತವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾನಸ ಸಂಸ್ಥೆಯ ಹಲವಾರು ಹಿತೈಷಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಾಂಬೂರು, ಶಿರ್ವಾ ಹಾಗೂ ಶಂಕರಪುರ ಚರ್ಚ್ಗಳ ಎಲ್ಲ ಸಮಸ್ತ ಪ್ರಜೆಗಳಿಗೆ ಹಾಗೂ ಪಾಂಬೂರಿನ ನಮ್ಮಿ ಹೆಮ್ಮೆಯ ಊರಿನ ಎಲ್ಲ ನಾಗರಿಕರುಗಳಿಗೆ, ರೋಟರಿ ಹಾಗೂ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಂದಿಗಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಮಗದೊಮ್ಮೆ ಈ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಂದೆಯೂ ತಮ್ಮ ಸಹಕಾರ ಇದೇ ರೀತಿ ಮಾನಸ ಸಂಸ್ಥೆಗೆ ಇರಲಿ ಎಂಬ ಹಾರೈಕೆಯೊಂದಿಗೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರ್ವರಿಗೂ ಸ್ವಾಗತಿಸಿದ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಮೈಕಲ್ ಡಿಸೋಜಾ ಇವರ ಪ್ರತಿನಿಧಿ ಯಾರಾದರೂ ಇದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗ ಉದ್ಘಾಟನಾ ಕಾರ್ಯಕ್ರಮ. ದೀಪ ಹಚ್ಚುತ್ತೇನೆ ನಾನು, ಇದರ ಮೂಲಕ ಜಗತ್ತನ್ನೇ ಬೆಳಗುತ್ತೇನೆ ಎಂಬ ಹಂಗಿನಿಂದಲ್ಲ. ಇರುವಷ್ಟು ಹೊತ್ತು ನಾನು ನಿನ್ನ ಮಗ, ನೀನು ನನ್ನ ಮಗ ನೋಡಬಹುದು ಎಂಬ ಆಶಯದಿಂದ ಎನ್ನುತ್ತಾರೆ ಕವಿ ಜಿ ಶಿವರುದ್ರಪ್ಪನವರು. ಈ ಆಶಯ ಹೊತ್ತು ಬೆಳಗಿದ ಪ್ರತಿಯೊಬ್ಬ ಮಹನೀಯರಿಗೂ ವಂದನೆಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಮಗೆ ವಂದನೆಗಳು. ನಮ್ಮ ಸಂಸ್ಥೆಯ ಕಳೆದ 20 ವರ್ಷಗಳ ಸರ್ವತೋಮುಖ ಸಾಧನೆಗಳನ್ನು
25 ವರ್ಷಗಳ ಸರ್ವತೋಮುಖ ಸಾಧನೆಗಳನ್ನು ತಮ್ಮ ವರದಿಯ ಮೂಲಕ ವಾಚಿಸಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನ್ಸಿಲಾ ಫೆರ್ನಾಂಡಿಸ್ ರವರು. ಉದ್ಘಾಟನಾ ಸಂದೇಶ ಆಯಿತಾ? ಇಲ್ಲ ಆಮೇಲೆ ಇಂದಿನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಗಣ್ಯರೇ, ಸ್ನೇಹಿತರೇ, ಹಿತೈಷಿಗಳೇ, ಶಿಕ್ಷಕ ವೃಂದದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಉಪಸ್ಥಿತಿ ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದಿದೆ. ತಮಗೆಲ್ಲರಿಗೂ ನನ್ನ ಹಾರ್ದಿಕ ಸ್ವಾಗತ. ಇಂದು ನಮ್ಮ ಸಂಸ್ಥೆ 25 ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ನಮ್ಮ ಈ ಎಲ್ಲ ಯಶಸ್ವಿಗೆ ಕಾರಣಕರ್ತರಾದ ಪರಮಾತ್ಮನಿಗೆ ಅನಂತ ಕೃತಜ್ಞತೆಯನ್ನು ಅರ್ಪಿಸಿ ಆತನ ಕೃಪೆಯು ನಮ್ಮ ಹಾಗೂ ನಿಮ್ಮ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತೇನೆ. ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ ಸಂಸ್ಥೆಯು 1997ರಲ್ಲಿ ಆರಂಭಗೊಂಡು ಇದೀಗ 25 ವರ್ಷ ಪೂರೈಸಿದೆ. ಕ್ಯಾಥಲಿಕ್ ಸಭಾ ಉಡುಪಿ ಹಾಗೂ ಮಂಗಳೂರು ಇವರ ಪ್ರಾಮುಖ್ಯತೆಯ ಒಂದು ಸಂಸ್ಥೆಯಾಗಿದ್ದು, ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವಸತಿ ವ್ಯವಸ್ಥೆಯೊಂದಿಗೆ ಜೀವನದ ಕೌಶಲ್ಯದ ಜೊತೆಗೆ ಶಿಕ್ಷಣ ಹಾಗೂ ವೃತ್ತಿಪರ ಹಾಗೂ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡುತ್ತಾ ವಿಶೇಷ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕೆಂಬ ಉದ್ದೇಶದಿಂದ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಮಾನಸ ಸಂಸ್ಥೆಯು ಸಮಾನ ಮನಸ್ಕರೊಳಗೊಂಡ ತಂಡವಾಗಿದ್ದು, ಪ್ರಸ್ತುತ ವರ್ಷದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಮಾನ್ ಹೆನ್ರಿ ಮಿನೇಜಸ್ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀಮಾನ್ ಜೋಸೆಫ್ ನೊರೋನಾ ನಮ್ಮ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಬೋಧಕ ವರ್ಗ. ನಮ್ಮ ಸಂಸ್ಥೆಯು ಕಳೆದ 25 ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ಶಿಕ್ಷಣ ಹಾಗೂ ವೃತ್ತಿ ತರಬೇತಿಯನ್ನು ನೀಡುವುದರ ಮೂಲಕ ಸಮಾಜಕ್ಕೆ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿದೆ. ಕ್ಯಾಥಲಿಕ್ ಸಭಾ ಉಡುಪಿ ಮಂಗಳೂರು ಸದಸ್ಯರಿಂದ ನಡೆಸಲ್ಪಡುವ ಈ ಸಂಸ್ಥೆಯು ಪೋಷಕರಾಗಿ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಯನ್ನು ಸಾಧಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನದಲ್ಲಿ ನಮ್ಮ ಸೇವಾ ತತ್ವರ ಬೋಧಕ ವರ್ಗ ಮತ್ತು ಪೋಷಕ ಬಾಂಧವರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 38 ಶಿಕ್ಷಕೇತರರು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿ ವೃಂದ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 115 ಮಕ್ಕಳಿದ್ದು, ಎಲ್ಲ ಮಕ್ಕಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 18 ತರಗತಿಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ ಪ್ರಾಥಮಿಕ A, B, C ವಿಭಾಗವು ಸ್ವಲೀನತೆ ಆಟಿಸಮ್ ಹೊಂದಿದ ಮಕ್ಕಳ ತರಗತಿಯಾಗಿದೆ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿಭಾಗದಲ್ಲಿ ಒಟ್ಟು 16 ತರಗತಿಗಳಿದ್ದು, 6 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಕಲಿಕೆ ಜೊತೆಗೆ ದೈನಂದಿನ ಚಟುವಟಿಕೆಗಳಿಗೆ ಮಹತ್ವ ನೀಡಿದರೆ, ವೃತ್ತಿ ತರಬೇತಿ ವಿಭಾಗದಲ್ಲಿ ಕ್ಯಾರಿ ಬ್ಯಾಗ್, ಹೊಲಿಗೆ, ಕರಕುಶಲ ವಸ್ತುಗಳ ತಯಾರಿಕೆ, ನೋಟ್ ಪುಸ್ತಕಗಳ ತಯಾರಿಕೆ, ಮೇಣದ ಬತ್ತಿ ಹಾಗೂ ಫಿನೈಲ್ ತಯಾರಿಕೆ ಮುಂತಾದ ತರಬೇತಿಗಳ ಜೊತೆಗೆ ಯೋಗ, ನೃತ್ಯ, ಸಂಗೀತ, ಚಿತ್ರಕಲೆ, ನೀತಿ ಬೋಧೆ, ತೋಟಗಾರಿಕೆ, ಆಟ ಇತ್ಯಾದಿಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಈ ವರ್ಷ ರಜತ ಮಹೋತ್ಸವ ಸ್ಮಾರಕವಾಗಿ ಮಾನಸ ಆಟಿಸಮ್ ಸೆಂಟರ್ ಕಟ್ಟಡವನ್ನು ಮೇ 31ಕ್ಕೆ ಉದ್ಘಾಟಿಸಲಾಯಿತು. ಇದರಲ್ಲಿ ಅಕ್ಟೋಬರ್ 12ರಿಂದ 3 ಆಟಿಸಮ್ ತರಗತಿಗಳನ್ನು ವರ್ಗಾಯಿಸಲಾಯಿತು. ಪ್ರಸ್ತುತ 21 ಮಕ್ಕಳು ಆಟಿಸಮ್ ಸೆಂಟರಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದು, 4 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ 20 ಮಕ್ಕಳಿಗೆ ಅಂಬಾ ಸಂಸ್ಥೆ ಬೆಂಗಳೂರು ಇವರು ಪ್ರಸ್ತುತ ಆನ್ಲೈನ್ ತರಬೇತಿಯನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಡಾಟಾ ಎಂಟ್ರಿ ಕೆಲಸವನ್ನು ಮಾಡುತ್ತಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ವಿಕಲಚೇತನ ಮಕ್ಕಳಿಗಿರುವ ಸೌಕರ್ಯಗಳು. ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿನಿಯರಿಗೆ ಯೋಗಾಸನ ಮಾಡಲು 2 ದೊಡ್ಡ ಹಾಲ್ಗಳನ್ನು ಮೀಸಲಾಗಿಡಲಾಗಿದೆ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆ ಇದೆ. ಪ್ರತಿದಿನ ಹೋಗಿ ಬರಲು 2 ಶಾಲಾ ವಾಹನಗಳ ಸೌಕರ್ಯವಿದೆ. ದೂರದ ಹಾಸ್ಟೆಲ್ ಮಕ್ಕಳಿಗೆ ನಿಲ್ಲಲು ಉತ್ತಮವಾದ ಹಾಸ್ಟೆಲ್ ಸೌಕರ್ಯವನ್ನು ನೀಡಿದ್ದಾರೆ. ಕ್ರೀಡೆಯಲ್ಲಿ ಮಕ್ಕಳಿಗೆ ಯಶಸ್ಸು ಕಾಣಲು ಉತ್ತಮವಾದ ಆಟದ ಮೈದಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಣ್ಣ ಮಕ್ಕಳಿಗೆ ಆಟವಾಡಲು ಕಿಂಡರ್ ಗಾರ್ಡನ್ ಇದೆ. KMC ಮಣಿಪಾಲದ ವಿಭಾಗದೊಂದಿಗೆ ನಾವು ನಿಕಟ ಸಂಪರ್ಕವನ್ನು ಹೊಂದಿದ್ದು, ಫಿಸಿಯೋಥೆರಪಿಯನ್ನು ವಾರದಲ್ಲಿ 2 ದಿನ, ಸ್ಪೀಚ್ ಥೆರಪಿ ಸೋಮವಾರದಿಂದ ಗುರುವಾರ,
ಮತ್ತು ಆಕ್ಯುಪೇಷನ್ ಥೆರಪಿ ಸೋಮವಾರ ಕಳೆದ 25 ವರ್ಷಗಳಿಂದ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಾಹೆ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ, ಮಾನಸ ಸಂಸ್ಥೆ ಮತ್ತು ಮಾಹೆ ಯೂನಿವರ್ಸಿಟಿಯು MOU ಪ್ರಕಾರ ಅಲೈಡ್ ಆ್ಯಂಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಸಂಶೋಧನಾ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಕ್ರೀಡಾ ವಿಭಾಗ ಕೇವಲ ಪಠ್ಯ ವಿಷಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತಿದೆ. 2004ರಲ್ಲಿ ರಾಜ್ಯ ಮಟ್ಟದ ವಿಶೇಷ ಒಲಿಂಪಿಕ್ಸ್ ಮಾನಸ ಸಂಸ್ಥೆಯಲ್ಲಿ ನಡೆಸಿದ್ದು ಮಾತ್ರವಲ್ಲದೆ ಅದರಲ್ಲಿ 1200 ಸ್ಪರ್ಧಾಳುಗಳು, 57 ವಿಶೇಷ ಶಾಲೆಗಳು, ಒಟ್ಟು 2000ಕ್ಕೂ ಮಂದಿ ಭಾಗವಹಿಸಿದರು. ಈ ಕ್ರೀಡಾಕೂಟವು ಶಾಲಾ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಚರಿತ್ರೆ ಎಂದು ಹಿಡಿದರೂ ತಪ್ಪಾಗಲಾರದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನಲ್ಲಿ ನಮ್ಮ ಸಂಸ್ಥೆಯ 7 ವಿದ್ಯಾರ್ಥಿಗಳು ಭಾಗವಹಿಸಿ 4 ಚಿನ್ನ, 2 ಬೆಳ್ಳಿ, 1 ಕಂಚಿನ ಪದಕವನ್ನು ಪಡೆದು ಸಂಸ್ಥೆಯ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಿಸಿದವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಪ್ರಸ್ತುತ ವರ್ಷದಲ್ಲಿ 4 ಮಂದಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಕೋಚಿಂಗ್ ಕ್ಯಾಂಪಿನಲ್ಲಿ ಭಾಗವಹಿಸಿದ್ದಾರೆ. ಆರಲ್ ಶಾನನ್ ಡಿಸೋಜಾ ದಿನಾಂಕ 19/6/22ರಿಂದ 20/6/2022 ವರೆಗೆ ಗುಜರಾತ್ನಲ್ಲಿ ನಡೆದ ಫುಟ್ಬಾಲ್ ಆಟದಲ್ಲಿ ಭಾಗವಹಿಸಿರುತ್ತಾನೆ. ಸಾಯಿದೀಪ್ ಶೆಟ್ಟಿ ದಿನಾಂಕ 15/7/22ರಿಂದ 20/7/22ವರೆಗೆ ದಿಲ್ಲಿಯಲ್ಲಿ ನಡೆದ ಟೇಬಲ್ ಟೆನ್ನಿಸ್ನಲ್ಲಿ ಭಾಗವಹಿಸಿರುತ್ತಾನೆ. ವರುಣ್ ಶೆಟ್ಟಿಗಾರ್ 11/7/2022ರಿಂದ 17/7/2022ವರೆಗೆ ಗುಜರಾತ್ನಲ್ಲಿ ನಡೆದ ರೋಲರ್ ಸ್ಕ್ಯಾಟಿಂಗ್ನಲ್ಲಿ ಭಾಗವಹಿಸಿರುತ್ತಾನೆ. ಮನೀಶ್ 7/7/2022ರಿಂದ 13/7/2022ವರೆಗೆ ಪಡುಚೇರಿಯಲ್ಲಿ ನಡೆದ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಕ್ರೀಡೆಯು ಪೂರ್ವಭಾವಿ ತರಬೇತಿಯಲ್ಲಿ ಮನೀಶ್ ಮೊದಲ ಸ್ಥಿತಿಯಲ್ಲಿ ಆಯ್ಕೆಯಾಗಿರುತ್ತಾನೆ. 2019 ಜಿಲ್ಲಾ ಮಟ್ಟದಲ್ಲಿ ನಡೆಸಿದ ವಿಶೇಷ ಕ್ರೀಡಾಕೂಟದಲ್ಲಿ ಉಡುಪಿ ಜಿಲ್ಲೆಯಲ್ಲಿ 13 ಶಾಲೆಗಳಿಂದ ಒಟ್ಟು 400 ಮಂದಿ ಭಾಗವಹಿಸಿದರು. ರಜತ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಕ್ರೀಡೋತ್ಸವವನ್ನು ಇದೇ ತಿಂಗಳ 3ರಂದು ಏರ್ಪಡಿಸಿದೆವು. ಇದರಲ್ಲಿ 12 ವಿಶೇಷ ಶಾಲೆಗಳ ಒಟ್ಟು 450 ಮಂದಿ ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಉದ್ಘಾಟಿಸಿದರು. ಪಥಸಂಚಲನದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಲಭಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ನಡೆಸಿದ ಕಾರ್ಯಕ್ರಮಗಳು. ಪ್ರತಿ ವರ್ಷ ಆಗಸ್ಟ್ 15ರಂದು ಕ್ಯಾಥಲಿಕ್ ಸಭಾ ಶಿರ್ವ ಘಟಕದವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸುತ್ತಿದ್ದು, ಇದರಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಕರು ನೃತ್ಯ, ಸಂಗೀತ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಲಾಗಿತ್ತು. ಪ್ರತಿ ವರ್ಷವೂ ಮಕ್ಕಳ ದಿನಾಚರಣೆಯನ್ನು ಕಥೋಲಿಕ ಸಭಾ ಪಾಂಬೂರು ಘಟಕದವರು ಹಮ್ಮಿಕೊಂಡಿದ್ದು, ಮಕ್ಕಳಿಗಾಗಿ ವಿವಿಧ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನ ನೀಡಿರುತ್ತಾರೆ. ಪ್ರತಿ ಭಾನುವಾರ ಮತ್ತು ಶನಿವಾರ ಹಾಗೂ ಇತರ ರಜಾ ದಿನಗಳಲ್ಲಿ ವಿವಿಧ ಸಂಘ ಸಂಸ್ಥೆಯ ಸದಸ್ಯರುಗಳು ಹಾಗೂ ಕ್ಯಾಥಲಿಕ್ ಸಭಾ ಮಂಗಳೂರು ಹಾಗೂ ಉಡುಪಿ ಸಭೆಯ ಸದಸ್ಯರು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಮಕ್ಕಳಿಗೆ ವಿವಿಧ ರೀತಿಯ ಮನೋರಂಜನೆ ಹಾಗೂ ಆಟೋಟಗಳನ್ನು ಏರ್ಪಡಿಸಿ ಬಂದಿರುತ್ತಾರೆ ಹಾಗೂ ಧನ ಸಹಾಯವನ್ನು ನೀಡುತ್ತಾ ಬಂದಿರುತ್ತಾರೆ. ಪ್ರತಿ ವರ್ಷವೂ ಅಂಗವಿಕಲರ ದಿನಾಚರಣೆಯನ್ನು ಉಡುಪಿಯಲ್ಲಿ ಆಚರಿಸಲಾಗುತ್ತಿದೆ. ರಕ್ಷಕ ಶಿಕ್ಷಕ ಸಂಘ, ನಮ್ಮ ಸಂಸ್ಥೆಯಲ್ಲಿ ರಕ್ಷಕ ಶಿಕ್ಷಕ ಸಂಘವು ಮಕ್ಕಳ ಒಳಿತಿಗಾಗಿ ಪ್ರತಿ ವರ್ಷವೂ 2 ಸಭೆಗಳನ್ನು ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿ ಮಕ್ಕಳ ಪ್ರಗತಿಗಾಗಿ ತಮ್ಮ ಸಹಯೋಗವನ್ನು ನೀಡುತ್ತಿದ್ದಾರೆ. ಈ ಸಂಸ್ಥೆಯು ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮವರೇ ಆಗಿ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತಾರೆ. ಎಲ್ಲ ಮಕ್ಕಳ ಹೆತ್ತವರು, ಪೋಷಕರಿಗೆ ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ. ದ್ವಿದಶಮಾನೋತ್ಸವ ಆಚರಣೆ, ನಮ್ಮ ಸಂಸ್ಥೆಯ ದ್ವಿದಶಮಾನೋತ್ಸವ 2017ರಿಂದ ನವೆಂಬರ್ 9ರಿಂದ 11ರವರೆಗೆ ಆಚರಿಸಲಾಗಿದೆ. ನವೆಂಬರ್ 10ರಂದು ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಬಗ್ಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ನಡೆಸಲಾಯಿತು. ಈ ಸಂಕಿರಣದ ಮುಖ್ಯ ವಿಷಯ ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಟು ವಿನ್, ಆರ್ ವಿ ಡೂಯಿಂಗ್ ಇನಫ್ ಫಾರ್ ಆರ್ ಸ್ಪೆಷಲ್ ಚಿಲ್ಡ್ರನ್ ಆಗಿತ್ತು. ಇದರಲ್ಲಿ ರಾಜ್ಯಾದ್ಯಂತ ವಿಶೇಷ ಮಕ್ಕಳ ಶಾಲೆಗಳಿಂದ 400 ಪ್ರತಿನಿಧಿಗಳು ಭಾಗವಹಿಸಿದರು. ಇದರಿಂದ ಪ್ರೇರಣೆಗೊಂಡು ಮಾನಸ ಆಟಿಸಮ್ ಕೇಂದ್ರದ ಸ್ಥಾಪನೆಯ ನಿರ್ಧಾರವನ್ನು ಕೈಗೊಳ್ಳಲಾಯಿತು.
ಇಂದು ಆಟಿಸಮ್ ಸೆಂಟರ್ ತಮ್ಮ ಕನಸು ನನಸಾಗಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ನವೆಂಬರ್ 16ರಂದು ದ್ವಿದಶಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿವಿಧ ಕ್ಷೇತ್ರಗಳಿಂದ ಗಣ್ಯರು ಭಾಗವಹಿಸಿದರು. ದ್ವಿದಶಮಾನೋತ್ಸವ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನು ಪ್ರಕಟಿಸಲಾಯಿತು. ವರ್ಷದಿಂದ ವರ್ಷಕ್ಕೆ ವಿಶೇಷ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷ ಶಿಕ್ಷಕರಿಗಾಗಿ ಹೆತ್ತವರಿಗಾಗಿ ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಸಂಸ್ಥೆಯು ತಾನು ಬೆಳೆಯುವುದಲ್ಲದೆ ತನ್ನ ಜೊತೆಗೆ ಇತರರನ್ನು ಬೆಳೆಸಿದೆ. ಉತ್ತಮ ಶಿಕ್ಷಣ ಮಾನವ ವಿಕಾಸಕ್ಕೆ, ಸಮಾಜದ ಏಳಿಗೆಗೆ ಅಡಿಗಲ್ಲು. ಕಳೆದ 25 ವರ್ಷಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಈ ಸಂಸ್ಥೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿ ಭವಿಷ್ಯದ ಜೀವನಕ್ಕೆ ದಾರಿದೀಪವಾಗಿರುವುದು ಸಂತಸದ ವಿಚಾರ. ಹಳೆ ವಿದ್ಯಾರ್ಥಿಗಳಲ್ಲಿ ಹಲವು ಮಂದಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ತಮ್ಮ ಏಳಿಗೆಗೆ ತಮ್ಮ ಮಾತೃ ಶಿಕ್ಷಣ ಸಂಸ್ಥೆಯೇ ಮುಖ್ಯ ಕಾರಣವೆಂದು ಸ್ಮರಿಸಿದ್ದನ್ನು ಕೇಳುವಾಗ ಮಹಾನಂದವಾಗುತ್ತದೆ. ಈ ಸಂಸ್ಥೆ ಇನ್ನೂ ಬೆಳೆಯುತ್ತಾ ಬೆಳಗಲಿ ಎಂದು ಶುಭವನ್ನು ಹಾರೈಸುತ್ತಾ ಶಾಲಾ ವರದಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ. ವಂದನೆಗಳು. ಸಿಸ್ಟರ್, ನಿಮ್ಮ ಸವಿಸ್ತಾರವಾದ ಶಾಲಾ ವರದಿಗೆ ಧನ್ಯವಾದಗಳು. ಇದೀಗ ರಜತ ಮಹೋತ್ಸವದ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಅವರಿಂದ ಉದ್ಘಾಟನಾ ಭಾಷಣ. ಇಂದಿನ ಈ ಸುಂದರ ರಜತ ಮಹೋತ್ಸವದ ಸಮಾರಂಭದಲ್ಲಿ ಅಧ್ಯಕ್ಷರಾಗಿರುವಂಥ ಹೆನ್ರಿ ಮಿನೇಜಸ್ರವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯೆ ಇರುವಂಥ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ರವರೇ, ಹಾಗೂ ನಮ್ಮೊಂದಿಗಿರುವಂಥ ಮಾಜಿ ಶಾಸಕರಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರೇ, ಗಣ್ಯರೇ, ನೆರೆದಂಥ ಪೋಷಕರೇ, ಆತ್ಮೀಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ನಾನು ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಜೀವನದ ಗುರಿ ಸಂತೋಷವಲ್ಲ, ಪರರಿಗೆ ಒಳಿತು ಮಾಡುವುದು ಹಾಗೂ ಕರುಣೆಯನ್ನು ತೋರಿಸುವುದು ಎಂದಿದ್ದಾರೆ ಎಮರ್ಸನ್ ಎಂಬ ಬರಹಗಾರ. ಈ ಲೋಕದಲ್ಲಿ ಪರರ ಹೊರೆಯನ್ನು ಹಗರುಗೊಳಿಸುವ ಯಾರೂ ಅಶಕ್ತನಲ್ಲ ಎನ್ನುವ ಒಂದು ಮಾತಿದೆ. 25 ವರ್ಷಗಳ ಹಿಂದೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಮುತುರ್ವಜಿಯಿಂದ ಸ್ಥಾಪಿತಗೊಂಡ ಮಾನಸ ಪುನರ್ವಸತಿ ಕೇಂದ್ರವು ಇದೀಗ ರಜತ ಮಹೋತ್ಸವವನ್ನು ಆಚರಿಸುವುದು ನಮಗೆಲ್ಲರಿಗೂ ಅತ್ಯಾನಂದವನ್ನು ತಂದಿದೆ. ಎಲ್ಲರ ಸೃಷ್ಟಿಕರ್ತ ದೇವರೇ ಆದರೂ ಎಲ್ಲರೂ ಸಮಾನವಾಗಿ ಇಲ್ಲ. ಕೆಲವರು ದೈಹಿಕ ಅಂಗಾಂಗಗಳ ವಿಕಲತೆಯನ್ನು ಹೊಂದಿದ್ದರೆ ಹಲವರು ಮಾನಸಿಕವಾಗಿ ವಿಕಲತೆಯನ್ನು ಹೊಂದಿರುತ್ತಾರೆ. ಆದರೆ ಇಂಥ ಅಶಕ್ತರನ್ನು ದೇವರು ಯಾವತ್ತೂ ತೊರೆದಿಲ್ಲ. ದೈಹಿಕ ಹಾಗೂ ಮಾನಸಿಕವಾಗಿ ಬಲಿಷ್ಠ ಹಾಗೂ ಆರೋಗ್ಯವಂತರಾಗಿರುವವರು ಸಮಾಜದ ಈ ನಿಶ್ಶಕ್ತರ ಸೇವೆ ಹಾಗೂ ಆರೈಕೆಯನ್ನು ಮಾಡಬೇಕೆಂಬುದೇ ದೇವರ ಇಚ್ಛೆಯಾಗಿದೆ. ಈ ಮೂಲಕ ಅಶಕ್ತರು ಇತರ ಹಾಗೆ ತಲೆ ಎತ್ತಿ ನಿಲ್ಲಲು ಶಕ್ತರಾಗುವರು. ದೈಹಿಕವಾಗಿ ವಿಕಲತೆಯನ್ನು ಹೊಂದಿದವರಿಗೆ ಆರೈಕೆ ನೀಡುವಂಥ ಹಲವಾರು ಸಂಸ್ಥೆಗಳಿದ್ದರೂ
ವಿಕಲಚೇತನರಿಗೆ ಅಥವಾ ವಿಶೇಷ ಮಕ್ಕಳಿಗೆ ಮೀಸಲಿಟ್ಟ ಸೌಕರ್ಯಗಳು ಕಡಿಮೆಯಾಗಿದ್ದ ಆ ಪರಿಸ್ಥಿತಿಯಲ್ಲಿ ಆ ಕೊರತೆಯನ್ನು ಅರಿತು ಕಥೋಲಿಕ್ ಸಭಾ 1997ರಲ್ಲಿ ಆರಂಭಿಸಿದ ಮಾನಸ ಸಂಸ್ಥೆ ಈ ದಿನ ಒಂದು ಹೆಮ್ಮರವಾಗಿ ಬೆಳೆದಿದೆ ಎಂದರೆ ತಪ್ಪಾಗಲಾರದು. ಇದರ ಹಿಂದೆ ಅಪಾರ ಶ್ರಮ, ತ್ಯಾಗ ಹಾಗೂ ಸೇವೆಯೂ ಅಡಗಿದೆ. ಈ ಸಂಸ್ಥೆಯನ್ನು ಮುನ್ನಡೆಸಲು ಸುಮನಸ್ಸಿನ ಹೃದಯವಂತ ವ್ಯಕ್ತಿಗಳು ತಮ್ಮಿಂದಾದ ಸೇವೆಯನ್ನು ನೀಡಿ ಈ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಇವತ್ತು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇದೀಗಲೇ ಈ ಸಂಸ್ಥೆಯ ಮುಖಾಂತರ ಸರಿಸುಮಾರು 700ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಜ್ಞಾನಾರ್ಜನೆಯನ್ನು ಪಡೆದು ಇವತ್ತು ತಮ್ಮ ಬದುಕನ್ನು ಹಸನಗೊಳಿಸಿದ್ದಾರೆ. ಮಾತ್ರವಲ್ಲ, ಅದರಲ್ಲಿ ಅನೇಕರು ಸ್ವಾವಲಂಬಿಗಳಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ. ಪ್ರಸ್ತುತ ಈಗ ತಾನೇ ಆಲಿಸಿದೆವು, ಈ ಸಂಸ್ಥೆಯಲ್ಲಿ 115 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡುತ್ತಾ ಇದ್ದಾರೆ. ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಈ ಸಂಸ್ಥೆಯ 7 ಮಕ್ಕಳು ಒಲಿಂಪಿಕ್ನಲ್ಲಿ ಭಾಗವಹಿಸುವ ಮೂಲಕ ಹಾಗೂ ಸ್ಪರ್ಧೆಯಲ್ಲಿ ಚಿನ್ನ ಬೆಳ್ಳಿಯ ಪದಕಗಳನ್ನು ಗಳಿಸುವ ಮೂಲಕ ಈ ಶಾಲೆಗೆ ಹಾಗೂ ನಮ್ಮ ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರೆಲ್ಲರಿಗೂ ನಾನು ಇಲ್ಲಿ ನೆರೆದ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಅತಿ ಕಿರಿಯ ಸಹೋದರ ಸಹೋದರಿಯರಿಗೆ ನೀವೇನು ಮಾಡಿದಿರೋ ನನಗೆ ಅದನ್ನು ಮಾಡಿದಿರಿ ಎನ್ನುತ್ತದೆ ಬೈಬಲ್ ಶ್ರೀಗ್ರಂಥ. ಈ ಸಂಸ್ಥೆಗೆ ಪ್ರಭು ಯೇಸು ಪ್ರೇರಣೆ. ವರದಿಯಲ್ಲಿ ಈಗ ತಾನೇ ಆಲಿಸಿದೆವು, ಮದರ್ ತೆರೇಸಾ ಕೂಡ ಈ ಸಂಸ್ಥೆಗೆ ಪ್ರೇರಣೆ ಎಂದು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾನೆ. ಪ್ರೀತಿ ಇದ್ದಲ್ಲಿ ಶಾಂತಿ ಇದೆ, ಸಂತೋಷವಿದೆ, ಹಾಗೂ ಆ ಪ್ರೀತಿಯ ನೆಲೆಯಲ್ಲಿ ಅನೇಕರು ಸೌಹಾರ್ದತೆಯಿಂದ ಐಕ್ಯತೆಯಿಂದ ದುಡಿಯಲು ಮುಂದಾಗುತ್ತಾರೆ. ಮದರ್ ತೆರೇಸರ ಮಾತುಗಳು ಇವತ್ತು ನಿಜವಾಗಿಯೂ ಇಲ್ಲಿ ಸತ್ಯವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಇವತ್ತು ನಾವು ರಜತ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಈ ಸಂಸ್ಥೆಗೆ ಆರಂಭದಿಂದಲೂ ನಾನು ಬಲ್ಲೆ. ಈ ಸಂಸ್ಥೆ ಆರಂಭಿಸುವಾಗ ನಾನು ಮಂಗಳೂರಿನ CODPಯ ನಿರ್ದೇಶಕನಾಗಿದ್ದೆ. ಆರಂಭದ ದಿನಗಳಲ್ಲಿ ಆಗಿನ ಸ್ಥಾಪಕ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಎಡ್ವರ್ಡ್ ಲೋಬೋ ಇವರು. ಅದೇ ರೀತಿ ಕಥೋಲಿಕ್ ಸಭೆಯ ಅಧ್ಯಕ್ಷರಾಗಿದ್ದವರು LJ ಫೆರ್ನಾಂಡಿಸ್ ಅವರಿಬ್ಬರು ನಮ್ಮ ಮಧ್ಯೆ ಇದ್ದಾರೆ. ಅವರ ಶ್ರಮ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಅವರು ಪಟ್ಟಂಥ ಕಷ್ಟ ನಾನು ಸ್ವತಃ ಬಲ್ಲೆ. ಆದರೆ ಇವತ್ತೊಂದು ಅವರಿಗೆ ಆತ್ಮತೃಪ್ತಿ ಇದೆ. ನಮ್ಮ ದುಡಿಮೆಗೆ ನಾವು ಪಟ್ಟ ಶ್ರಮವನ್ನು ದೇವರು ಆಶೀರ್ವದಿಸಿದ್ದಾರೆ. ಮಾತ್ರವಲ್ಲ, ಈ ಸಂಸ್ಥೆಯ ಮುಖಾಂತರ ನಮ್ಮ ಸಮಾಜದ ಅತಿ ಕೆಳಸ್ತರದಲ್ಲಿರುವಂತಹ ವಿಕಲಚೇತನ ಮಕ್ಕಳಿಗೆ ಒಂದು ಹೊಸ ಬಾಳನ್ನು ಕರುಣಿಸಲು ಈ ಸಂಸ್ಥೆಯ ಮುಖಾಂತರ ಸಾಧ್ಯವಾಗಿದೆ ಎಂಬುದೇ ಅವರ ಸಂತೋಷ. ಅವರನ್ನು ಇದನ್ನು ಸ್ಮರಿಸುತ್ತಾ ಅವರಿಗೂ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ನಮ್ಮ ಮಧ್ಯೆ ಇದ್ದಾರೆ ಇದೇ ಊರಿನವರು ಫಾದರ್ ಜೆಫ್ರಿ ಮೋನಿಸ್. ಈ ಸಂಸ್ಥೆಗೆ ಆರ್ಥಿಕವಾಗಿ ಸಹಾಯವನ್ನು ದೊರಕಿಸಿಕೊಡುವಲ್ಲಿ ಅವರ ದೇಣಿಗೆ ಮಹತ್ತರವಾದುದು. ಯಾಕೆಂದರೆ 1-2 ಬಾರಿ ಅವರ ಜೊತೆಯಲ್ಲಿ
ಈ ವಿದೇಶಿ ಸಂಸ್ಥೆಗಳಿಗೆ ನಾನು ಕೂಡ ಭೇಟಿ ನೀಡಿದ್ದೇನೆ. ಮಾತ್ರವಲ್ಲ, ಈ ಸಂಸ್ಥೆಯ ಬಗ್ಗೆ ಜರ್ಮನಿಯ ಅನೇಕ ದಾನಿಗಳಿಗೆ ಹಾಗೂ ಅಲ್ಲಿಯ ಸಂಸ್ಥೆಗಳಿಗೆ ಮನವರಿಕೆ ಮಾಡಿ ಇಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು ಅವರು ನೆರವಾಗಿದ್ದಾರೆ. ಅವರು ಕೂಡ ನಮ್ಮ ಸಂತೋಷದಲ್ಲಿ ಇಂದು ಪಾಲ್ಗೊಂಡಿದ್ದಾರೆ. ವಂದನೀಯ ಸ್ವಾಮಿ ಜೆಫ್ರಿನ್ ಮೋನಿಸ್ರವರೇ, ನಿಮಗೆ ಕಥೋಲಿಕ್ ಸಭೆಯ ಪರವಾಗಿ, ನಮ್ಮ ಧರ್ಮ ಪ್ರಾಂತ್ಯದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮಧ್ಯೆ ಇಬ್ಬರು ಜರ್ಮನಿಯ ಸನ್ಮಾನಿತ ವ್ಯಕ್ತಿಗಳಿದ್ದಾರೆ. ಅವರು ಸ್ನೈಡರ್ ಅಂತ ರೂಡರ್ಸ್ಬರ್ಗಿನವರು. ಅಲ್ಲಿ ಮೇಯರ್ ಆಗಿ ಈ ಸಂಸ್ಥೆಯ ಬಗ್ಗೆ ಕಾಳಜಿ ಇದ್ದು ಸರಕಾರದ ವತಿಯಿಂದ ಇಲ್ಲಿ ಅವರು ಸಹಾಯ ನೀಡಲು ತುಂಬ ಶ್ರಮಿಸಿದ್ದಾರೆ. I would like to thank both Mr. and Mrs. Snyder for your contribution for the growth of this Manasa institution. ಆತ್ಮೀಯರೇ, ಮಾನಸ ಪುನರ್ವಸತಿ ಕೇಂದ್ರ ಇಂದು ಸಮಾಜದ ಒಂದು ಆಸ್ತಿ ಅಂದರೆ ತಪ್ಪಾಗಲಾರದು. ಬರೀ ಉಡುಪಿ ಜಿಲ್ಲೆಯಲ್ಲೆಲ್ಲ, ಕರ್ನಾಟಕದಲ್ಲಿ ಮಾತ್ರವಲ್ಲ, ನಮ್ಮ ಭಾರತ ದೇಶದಲ್ಲೂ ಇಂದು ಈ ಸಂಸ್ಥೆಯು ಹೆಸರುವಾಸಿಯಾಗಿದೆ. ಇಲ್ಲಿ ಅನೇಕರು ಈ ಸಂಸ್ಥೆಯ ಬೆಳವಣಿಗೆಗಾಗಿ ದುಡಿದಿದ್ದಾರೆ. ನಮ್ಮ ಧರ್ಮ ಭಗಿಯನರಿದ್ದಾರೆ, ಆಡಳಿತ ಮಂಡಳಿಯವರಿದ್ದಾರೆ, ಮಂಗಳೂರು ಹಾಗೂ ಉಡುಪಿಯ ಕಥೋಲಿಕ್ ಸಭೆಯ ಸದಸ್ಯರಿದ್ದಾರೆ, ಹಾಗೂ ಅಧ್ಯಕ್ಷರು ಹಾಗೂ ಇನ್ನಿತರ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಸರ್ವರ ಸಹಕಾರದ ಫಲದಿಂದ ಇವತ್ತು ಈ ಬೆಳವಣಿಗೆಯನ್ನು ಕಾಣಲು ನಮಗೆ ಸಾಧ್ಯವಾಗಿದೆ. ಅವರೆಲ್ಲರನ್ನೂ ಈ ದಿನದಂದು ನಾನು ಮಗದೊಮ್ಮೆ ಸ್ಮರಿಸುತ್ತೇನೆ. ಅವರಿಗೂ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ನಮ್ಮೆಲ್ಲರ ಆದ್ಯ ಒಂದು ಗಮನ ಎಂದರೆ ಇಲ್ಲಿಯ ಮಕ್ಕಳು. ನಾವು ಹೇಳ್ತೇವೆ ಫಲಾನುಭವಿಗಳು. ಇವರು ಸಮಾಜಕ್ಕೆ ಹೊರೆಯಲ್ಲ, ಬದಲಾಗಿ ನಮ್ಮ ಸಮಾಜದ ಆಸ್ತಿ ಅವರಾಗಿದ್ದಾರೆ. ವಿಕಲಚೇತನ ಮಕ್ಕಳು ಅವರಾಗಿರಬಹುದು, ಆದರೆ ದೇವರು ಅವರಿಗೆ ಒಂದು ವಿಶೇಷವಾದ ಪ್ರತಿಭೆಯನ್ನು ನೀಡುತ್ತಾ ಇದ್ದಾರೆ. ಅದನ್ನು ಗುರುತಿಸಿ ಅದರ ಬೆಳವಣಿಗೆಗೆ ನಾವು ಸಹಕಾರವಿತ್ತರೆ ಆ ಮಕ್ಕಳು ಕೂಡ ಸಮಾಜದಲ್ಲಿ ಬೆಳೆಯಲು ಬೆಳಗಲು ಆಗುತ್ತದೆ ಎಂಬುದಕ್ಕೆ ಇದೀಗಲೇ ನಾವಿಲ್ಲಿ ಅನೇಕ ಉದಾಹರಣೆಗಳನ್ನು ಕಂಡಿದ್ದೇವೆ. ಅದು ಸ್ಪೋರ್ಟ್ಸ್ ಆಗಿರಬಹುದು, ಇತರ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ತಮ್ಮ ಪ್ರತಿಭೆಯನ್ನು ಅವರು ಪ್ರದರ್ಶಿಸಿದ್ದಾರೆ. ಇವರೆಲ್ಲ ಮಕ್ಕಳು ನಮಗೆ ದೇವರು ಒಂದು ವರವಾಗಿ ದಯಪಾಲಿಸಿದ್ದಾರೆ. ಸದಾ ಈ ಮಕ್ಕಳಲ್ಲಿ ನಮ್ಮ ಆಸಕ್ತಿ ಇರಲಿ. ಅವರ ಬಾಳು ಬೆಳಗಿದಾಗ ನಿಜವಾಗಿಯೂ ನಮಗೆಲ್ಲರಿಗೂ ಸಂತೋಷ. ಮುಂದಿನ ದಿನಗಳಲ್ಲಿಯೂ ಕೂಡ ಈ ಸಂಸ್ಥೆಗೆ ನಮ್ಮ ಕೈಯಿಂದಾದಷ್ಟು ಸಹಾಯವನ್ನು ಸಹಕಾರವನ್ನು ನೀಡುತ್ತಾ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಎಂದು ಹೇಳುತ್ತಾ ಮಗದೊಮ್ಮೆ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯರೇ, ತಮ್ಮ ಹೃದಯಸ್ಪರ್ಶಿ ಮಾತುಗಳಿಂದ ನೆರೆದಿರುವ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದ ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಳೆದ 25 ವರ್ಷಗಳ ಹಿಂದೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಈ ಸಂಸ್ಥೆಯ ನಿಲುವಿಗೆ ಕಾರಣಕರ್ತರಾಗಿ ಇಂದಿಗೂ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿರುವ ಸ್ಥಾಪಕ ವಿಶ್ವಸ್ತರನ್ನು ಸನ್ಮಾನಿಸುವ ಕಾರ್ಯಕ್ರಮ. ಇದನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ ಎಡ್ವರ್ಡ್ ಲೋಬೋ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಡಾಕ್ಟರ್ ಥಾಮಸ್ ಕಾಡ್ರಸ್, ಕುಮಾರಿ ರೆಮಿಡಿಯಾ ಡಿಸೋಜಾ, ಶ್ರೀ ವಾಲ್ಟರ್ ಡಿಸೋಜಾ, ಶ್ರೀ ಜಾನ್ ಮಾರ್ಟಿಸ್, ಶ್ರೀ ಸಿರಿಲ್ ಕಾಡ್ರಸ್.
ದಯಮಾಡಿ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಿಸಿದ ಪೂಜ್ಯರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಸರ್ವರಿಗೂ ಧನ್ಯವಾದಗಳು. ಈಗ ಮಾನಸ ಸಂಸ್ಥೆಗೆ ಟ್ರಸ್ಟಿಗಳಾಗಿ ಸೇವೆ ಸಲ್ಲಿಸಿದ ಕೆಥೋಲಿಕ್ ಸಭೆ ಮಂಗಳೂರು ಪ್ರದೇಶ್, ಉಡುಪಿ ಪ್ರಾಂತ್ಯ, ಶಿರ್ವಾ ವಲಯ, ಪಾಂಬೂರು ಘಟಕ ಇದರ ಮಾಜಿ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ. ಹೆಸರನ್ನು ಸೂಚಿಸುವಾಗ ಹಾಜರಿರುವವರು ದಯಮಾಡಿ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸುವುದು. ಇದನ್ನು ನೆರವೇರಿಸಿಕೊಳ್ಳಲಿದ್ದಾರೆ ವಂದನೀಯ ಭಗಿನಿ ಐಡಾರ್ ಅವರು. ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ್ ಇದರ ಮಾಜಿ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಟ್ರಸ್ಟಿಗಳು ಮಿಸ್ಟರ್ LJ ಫೆರ್ನಾಂಡಿಸ್, ಮಿಸ್ಟರ್ ಜೆರಾಲ್ಡೋ ಡಿಕೋಸ್ಟಾ, ಮಿಸ್ಟರ್ ಅಲ್ಫೋನ್ಸ್ ಡಿಕೋಸ್ಟಾ, ಮಿಸ್ಟರ್ ಮೆರಿಟೋ ಸಿಕ್ವೇರಾ, ಮಿಸ್ಟರ್ ಪೀಟರ್ ಜೆರಿ ರೊಡ್ರಿಗಸ್, ಮಿಸ್ಟರ್ ಆಂಡ್ರೂ ನೊರೊನ್ನಾ, ಮಿಸ್ಟರ್ ಲ್ಯಾನ್ಸಿ ಡಿಕುನ್ನಾ, ಮಿಸ್ಟರ್ ಜೋಕಿಮ್ ಎಮ್ ಪಿಂಟೋ, ಮಿಸ್ಟರ್ ವಾಲ್ಟರ್ ಸಿರಿಲ್ ಪಿಂಟೋ, ಮಿಸಸ್ ಫ್ಲೇವಿ ಡಿಸೋಜಾ, ಮಿಸ್ಟರ್ ಅನಿಲ್ ಲೋಬೋ, ಮಿಸ್ಟರ್ ರಾಲ್ಫಿ ಡಿಕೋಸ್ಟಾ. ಕ್ಯಾಥಲಿಕ್ ಸಭಾ ಉಡುಪಿ ಪ್ರದೇಶ್ ಇದರ ಅಧ್ಯಕ್ಷರುಗಳಾದ ಮಿಸ್ಟರ್ ವಿಲಿಯಂ ಮಚಾಡೋ, ಮಿಸ್ಟರ್ ಆಲ್ವಿನ್ ಕ್ವಾಡ್ರಸ್, ಮಿಸ್ಟರ್ ರಾಬರ್ಟ್ ಮಿನೇಜಸ್. ಉಡುಪಿ ಪ್ರಾಂತೀಯ ಅಧ್ಯಕ್ಷರುಗಳಾದ ಶ್ರೀಮತಿ ಯೌಜಿನ್ ಕ್ವಾಡ್ರಸ್, ಶ್ರೀ ಇಗ್ನೇಷಿಯಸ್ ಮೋನಿಸ್, ಶ್ರೀ ಅರ್ವಿನ್ ಡಿಸೋಜಾ, ಶ್ರೀ ಜೋಸೆಫ್ ಸಿರಿಲ್ ಡಿಸಿಲ್ವಾ, ಶ್ರೀ ಲೂಯಿಸ್ ಡಿ ಅಲ್ಮೇಡಾ, ಶಿರ್ವ ವಲಯ ಅಧ್ಯಕ್ಷರುಗಳಾದ ಶ್ರೀ ವಿನ್ಸೆಂಟ್ ಡಿ ಅಲ್ಮೇಡಾ, ಮಿಸ್ಟರ್ ಇಗ್ನೇಷಿಯಸ್ ಡಿಸೋಜಾ, ಮಿಸಸ್ ಐಡಾ ಕರ್ನೇಲಿಯೋ, ಮಿಸ್ಟರ್ ಲೂಕಸ್ ಡಿಸೋಜಾ, ಮಿಸ್ಟರ್ ಸೆವ್ರಿನ್ ಫೆರಾವೋ, ಮಿಸ್ಟರ್ ಲಾರೆನ್ಸ್ ಡಿಸೋಜಾ, ಮಿಸ್ಟರ್ ಲ್ಯಾನ್ಸಿ ಕಾರ್ಡಾ, ಮಿಸ್ಟರ್ ಪೀಟರ್ ಎಮ್ ಮಥಾಯಸ್, ಮಿಸ್ಟರ್ ಆಲನ್ ಡಿಸೋಜಾ, ಮಿಸ್ಟರ್ ಮೆಲ್ವಿನ್ ಅರಾನ್ನಾ, ಮಿಸಸ್ ಮರಿಯಾ ಜಸಿಂತಾ ಮಥಾಯಸ್. ಪಾಂಬೂರು ಘಟಕದ ಅಧ್ಯಕ್ಷರಾದ ಶ್ರೀ ಲೂಯಿಸ್ ಆಳ್ವಾ, ಶ್ರೀ ಆಲ್ಬರ್ಟ್ ಕ್ಯಾಸ್ಟೆಲಿನೋ, ಶ್ರೀಮತಿ ಜಸಿಂತಾ ಡಿಸೋಜಾ, ಶ್ರೀ ರೊನಾಲ್ಡ್ ಸಿಕ್ವೇರಾ, ಶ್ರೀ ನವೀನ್ ಕ್ವಾಡ್ರಸ್, ಶ್ರೀ ಫ್ರೆಡ್ರಿಕ್ ಮಿನೇಜಸ್, ಶ್ರೀ ಫ್ರೆಡ್ರಿಕ್ ಸಲ್ಡಾನಾ. ಮಾಜಿ ವಿಶ್ವಸ್ತರಾಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ವಿನ್ಸೆಂಟ್ ಆಳ್ವಾ.
ಶ್ರೀ ನೈಜಿಲ್ ಪೆರೇರಾ, ಮಂಗಳೂರು ಧರ್ಮ ಶ್ರೀ ನೈಜಿಲ್ ಪೆರೇರಾ, ಕತೋಲಿ ಸಭೆ ಮಂಗಳೂರು ಪ್ರದೇಶದ ಅಧ್ಯಕ್ಷರುಗಳು. ಮಾಜಿ ಅಧ್ಯಕ್ಷರುಗಳ ಹೆಸರು ತಪ್ಪಿದ್ದಲ್ಲಿ ದಯಮಾಡಿ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸನ್ಮಾನಿಸಿದ ಸಿಸ್ಟರ್ ನಿಮಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಸರ್ವರಿಗೂ ಧನ್ಯವಾದಗಳು. ಈಗ ನಮ್ಮ ಈ ಮಾನಸ ಸಂಸ್ಥೆ 25 ವರ್ಷಗಳಲ್ಲಿ ನಡೆದು ಬಂದ ದಾರಿಯ ಸಾಕ್ಷ್ಯಚಿತ್ರದ ಬಿಡುಗಡೆಯನ್ನು ಮಾಡಲಿದ್ದಾರೆ ವಂದನೀಯ ಫಾದರ್ ಜಫ್ರಿನ್ ಮೋನಿಸ್ರವರು. ಫಾದರ್ ಜಫ್ರಿನ್ ಮೋನಿಸ್ರವರು ಇದೇ ಹಳ್ಳಿಯಲ್ಲಿ ಹುಟ್ಟಿ ಕ್ರೈಸ್ತ ಪಾದ್ರಿಯಾಗಿ ಜರ್ಮನಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ಅಲ್ಲೇ ತಮ್ಮ ನಿವೃತ್ತಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ರೂಪಕ್ಕೆ ತರುವಲ್ಲಿ ಇವರ ಆರ್ಥಿಕ ಕೊಡುಗೆ ಅತ್ಯಂತ ಮಹತ್ವವಾದದ್ದು. ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜರ್ಮನಿಯಲ್ಲಿನ ಸಂಸ್ಥೆಗಳಿಂದ ಹಾಗೂ ತನ್ನ ಮಿತ್ರ ಬಾಂಧವರಿಂದ ಧನ ಸಹಾಯವನ್ನು ಪಡೆದು ಈ ಸಂಸ್ಥೆಗೆ ನೀಡಿದ್ದಾರೆ. ಈಗ ತಮ್ಮ ಶುಭ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. Dr. Gerald Isaac Lobo, all the dear guests and the invitees on the occasion, and my dear friends, it's a meaningful occasion to associate with you and wish you all a happy moments. Children with disabilities are like butterflies with a broken wing. They are like just beautiful as all others, but they need help to spread their wings. Hence, we have Manasa, established 25 years ago, that has left footprints not only in our hearts, but that of the society, being an institution that melts coldest hearts. We are proud that we are being chosen to help them to learn and grow and to have the joy of sharing and caring. This is the institution which has taught us real love. This institution that has become unique platform to transform marginalized children into educated and empowers members of the society.
The institution is very dear to me as I and good many of my parishioners of Rudersberg, together with many other German friends, involved in ourselves in its erection and initial growth. Today, the institution is well known as it has grown due to the support of the generous people and the service of those involved for its smooth functioning. I am indebted to the presidents and trustees, present and former, and the office bearers of Marasa and the members of Catholic Sabha, past and present, for the leadership in the smooth functioning. So also the Holy Spirit sisters, particularly the principals, present and former, wardens, and the teaching and caretaking staff. I am pleased with the excellent performance of the students in education, sports, having won the medals at the state and national and even at the international level. I am grateful to all my benefactors of Germany, dioceses, institutions, the agencies, and very many individuals too for their generous helps and donations to start this institution. I am happy to be part of this program along with a few representatives from Germany, the retired city mayor of Rudersberg, Honorable Lord Horst Schneider, with his wife, Madam Margit Schneider. I cannot forget the service and the dedication of Dr. Edward Lobo, the founder president of Manasa Trust, and the late Daphne Lobo, his beloved wife, and their 4 children for the initial toil to get funds and to have necessary recognitions and permissions. God is manifesting His care and love through this institution and motivating us for generosity and involvement. We are grateful for the past 25 years, and I wish blessed and successful years to the management, the teaching and non-teaching staff, the children, and all those who serve this institution dearly. I wish you a happy jubilee on behalf of the German benefactors and myself. May the Lord lead us from silver rays to golden ways. God bless you. ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದು ಹೃದಯಸ್ಪರ್ಶಿ ಮಾತುಗಳಿಂದ ಸಂದೇಶವನ್ನು ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು. ಶಾಲೆ ಪ್ರಾರಂಭವಾದ ದಿನದಿಂದ ರಜತ ಮಹೋತ್ಸವದವರೆಗೆ ಸಾರ್ಥಕ ಸೇವೆ ಸಲ್ಲಿಸಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಪ್ರಾಂಶುಪಾಲರಾಗಿ ಹಾಗೂ ವಾರ್ಡನ್ ಆಗಿ ದುಡಿದ ವಂದನೀಯ ಭಗಿನಿಯವರನ್ನು ಸನ್ಮಾನಿಸುವ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಸಂಸ್ಥೆ ಆರಂಭಗೊಳ್ಳುವಾಗ ಪ್ರೊವಿನ್ಷಿಯಲ್ ಸಿಸ್ಟರ್ ಆಗಿರುವ ಸಿಸ್ಟರ್ ಪೌಲಿನ್ SSPS ಇವರು ಮುಂದೆ ಬರಬೇಕು. ಇವರೆಲ್ಲರನ್ನು ಕಾಪು ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಲಾಲಾಜಿ ಆರ್ ಮೆಂಡನ್ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಪೌಲಿನ್, ಸಿಸ್ಟರ್ ಜೊವಿಟಾ, ಸಿಸ್ಟರ್ ತೆಲ್ಮಾ ಲೂಯಿಸ್, ಸಿಸ್ಟರ್ ವಿನ್ನಿ ಗಾನ್ಸಾಲ್ವಿಸ್, ಸಿಸ್ಟರ್ ಅನ್ಸಿಲಾ ಫೆರ್ನಾಂಡಿಸ್, ಸಿಸ್ಟರ್ ಮೇರಿ ಪೌಲ್, ಸಿಸ್ಟರ್ ಮೇರಿ ಆಂಟನಿ, ಸಿಸ್ಟರ್ ಲೈಸಾ, ಸಿಸ್ಟರ್ ವಸಂತಿ ಹಾಗೂ ಸಿಸ್ಟರ್ ಮೇರಿ ಬೇಗ್. ಸಿಸ್ಟರ್ ಮೇರಿ ಆಂಟನಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು. ಕಳೆದ 20 ವರ್ಷಗಳಿಗಿಂತ ಹೆಚ್ಚಾಗಿ ಒಂದೇ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮಕ್ಕಳ ಪ್ರಗತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡ ನಮ್ಮ ಈ ಸಂಸ್ಥೆಯ ಶಿಕ್ಷಕೇತರ ವೃಂದದವರನ್ನು ಗುರುತಿಸಲು ನಾವು ಹೆಮ್ಮೆಪಡುತ್ತೇವೆ. ಇವರನ್ನು ವಿನಯ್ ಕುಮಾರ್ ಸೊರಕೆ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಮ್ಯೂರಿಲ್ ಪ್ರೇಮಲತಾ, ಶ್ರೀಮತಿ ವಿನಯ, ಶ್ರೀಮತಿ ಹೇಮಲತಾ, ಶ್ರೀಮತಿ ಪ್ರಮೀಳಾ, ಶ್ರೀಮತಿ ಶಶಿಕಲಾ ಶೋಭಾವತಿ, ಶ್ರೀಮತಿ ಪ್ರಮೀಳಾ ಶೋಭಾವತಿ, ಶ್ರೀಮತಿ ಶಶಿಕಲಾ, ಶ್ರೀಮತಿ ಶಂಕರ್, ಶ್ರೀಮತಿ ಜ್ಯೋತಿ, ಶ್ರೀ ವಿಲಿಯಂ, ನಾಗಮ್ಮ. ಯಾರ ಹೆಸರುಗಳು ಬಿಟ್ಟು ಹೋದಲ್ಲಿ ದಯಮಾಡಿ ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸನ್ಮಾನಿಸಿದ ಮಾಜಿ ಸಚಿವರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಶಿಕ್ಷಕೇತರ ವೃಂದದವರಿಗೂ ಧನ್ಯವಾದಗಳು. ಪ್ರೊವಿನ್ಷಿಯಲ್ ಸಿಸ್ಟರ್ ಐಡಾ SSPS ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳೇ, ಉಡುಪಿ ಕಥೋಲಿಕ ಧರ್ಮಸಭೆಯ ಬಿಷಪ್ರವರಾದ ಅತಿ ವಂದನೀಯ ಜೆರಾಲ್ಡ್ ಡಿಸೋಜರವರೇ, ಮಾನಸ ಸಂಸ್ಥೆಯ ಸ್ಥಾಪಕ ಸದಸ್ಯರೇ, ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಅನ್ಸಿಲಾರವರೇ, ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಎಲ್ಲ ಗುರುಗಳೇ, ಕನ್ಯಾ ಭಗಿನಿಯರೇ, ಪಾಂಬೂರ್ ಧರ್ಮಕೇಂದ್ರದ ಜನರೇ, ಪೋಷಕರೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಈ ನಮ್ಮ ಸಮಾಜದ ಬೌದ್ಧಿಕ ನ್ಯೂನತೆಗೆ ಒಳಪಟ್ಟ ದುರ್ಬಲ ಮಕ್ಕಳನ್ನು, ಯುವಕ ಯುವತಿಯರನ್ನು ಆರೈಕೆ ಮಾಡಲು ಮತ್ತು ಅವರಿಗೆ ಶಿಕ್ಷಣವನ್ನು ನೀಡಲು ಸ್ಥಾಪಿಸಿದ ಮತ್ತು ಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು.
25 ವರ್ಷಗಳ ಸಮರ್ಪಿತ ಮತ್ತು ಬದ್ಧತೆಯ ಸೇವೆ. ಈ 25 ವರ್ಷಗಳಲ್ಲಿ ನಡೆಸಲಾದ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಾನು ಶ್ಲಾಘಿಸುತ್ತೇನೆ. ಅನೇಕ ಸವಾಲುಗಳು ಮತ್ತು ಕಷ್ಟ ತೊಂದರೆಗಳ ನಡುವೆ ನಿರ್ದೇಶಕರ ಮಂಡಳಿ ತನ್ನ ಮೂಲ ಧ್ಯೇಯವನ್ನು ಆದ್ಯತೆಯಾಗಿಟ್ಟುಕೊಂಡು ತಮ್ಮ ಎಲ್ಲ ವೈಯಕ್ತಿಕ ಲಾಭ ಮತ್ತು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಈ ಸಂಸ್ಥೆಯ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿರುವುದು ಶ್ಲಾಘನೀಯ ಎಂದು ನಾನು ಹೇಳಬಯಸುತ್ತೇನೆ. ಕಳೆದ 25 ವರ್ಷಗಳ ಮಾನಸ ಸಂಸ್ಥೆಯ ಪ್ರಗತಿ ಗಮನಾರ್ಹವಾಗಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಮಾನಸ ಸಂಸ್ಥೆಯ ಆರಂಭದಿಂದಲೂ ನಾವು ಮಿಷನರಿ ಸಹೋದರಿಯರು, ಪವಿತ್ರಾತ್ಮರ ಸೇವಕಿಯರು ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಜೊತೆಗೆ ಪಾಲುದಾರರಾಗಿ ಜೊತೆಗೆ ಕೆಲಸ ಮಾಡಿ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಸಾಗಿರುವುದು ನಮಗೆ ಅಪಾರ ಸಂತೋಷ ಮತ್ತು ಸಂತೃಪ್ತಿಯ ಭಾವನೆಯನ್ನು ನೀಡುತ್ತದೆ. ಮಾನಸ ಸಂಸ್ಥೆಯ ಮಕ್ಕಳ ಕಲ್ಯಾಣ, ಅವರ ಯೋಗಕ್ಷೇಮ ಮತ್ತು ಶಿಕ್ಷಣಕ್ಕಾಗಿ ತಮ್ಮನ್ನೇ ನಾವು ಅರ್ಪಿಸಿಕೊಂಡಿರುವ ನಮ್ಮ ಅನೇಕ ಸಹೋದರಿಯರ ಬದ್ಧತೆ, ಕಠಿಣ ಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಮತ್ತು ಅವರನ್ನು ಶ್ಲಾಘಿಸಲು ಈ ಅವಕಾಶವನ್ನು ಬಳಸುತ್ತೇನೆ. ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಕೆಲಸವನ್ನು ಮುಂದುವರಿಸುತ್ತಿರುವ ಈಗಿನ ತಂಡಕ್ಕೆ ಸಿಸ್ಟರ್ ಅನ್ಸಿಲ್ಲಾ, ಸಿಸ್ಟರ್ ಮೇರಿ ಬೆಕ್ ಮತ್ತು ಸಿಸ್ಟರ್ ಮೇರಿ ಆಂಟನಿ ಅವರಿಗೆ ನನ್ನ ವಿಶೇಷ ಧನ್ಯವಾದಗಳು. ನಿಮ್ಮ ಬದ್ಧತೆಯ ಸೇವೆ ಮತ್ತು ತಂಡದ ಮನೋಭಾವವನ್ನು ನಾನು ಆಳವಾಗಿ ಅಭಿನಂದಿಸುತ್ತೇನೆ. ಮಾನಸ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ನಿರಂತರ ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಸಿಸ್ಟರ್ಸ್ಗಳನ್ನು ನಂಬಿದ್ದಕ್ಕಾಗಿ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ನಮ್ಮನ್ನೇ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಾವು ಮತ್ತು ಮಾನಸ ಸಂಸ್ಥೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರೂ ಭರವಸೆಯಿಂದ ಮುಂದಿನ ವರ್ಷಗಳಿಗೆ ನಾವು ಎದುರು ನೋಡೋಣ. ಈ ಸಂತೋಷದ ಸಂದರ್ಭದಲ್ಲಿ ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರಕ್ಕೆ ರಜತ ಮಹೋತ್ಸವದ ಹೃತ್ಪೂರ್ವಕ ಅಭಿನಂದನೆಗಳು. ತನ್ನ ಎಲ್ಲ ಸಾಧನೆಗಳೊಂದಿಗೆ ಬೆಳ್ಳಿಯು ಚಿನ್ನವಾಗಿ ಮಾರ್ಪಡಲಿ ಎಂದು ನಾನು ಹಾರೈಸುತ್ತೇನೆ. ರಜತ ಮಹೋತ್ಸವದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಿರ್ದೇಶಕರ ಮಂಡಳಿಯ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ದೇವರು ನಮ್ಮೆಲ್ಲರನ್ನು ಹರಸಲಿ ಮತ್ತು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸಿಸ್ಟರ್ ನಿಮಗೆ. ರಜತ ಮಹೋತ್ಸವದ ಪ್ರಯುಕ್ತ ಮುದ್ರಿತಗೊಂಡ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿದ್ದಾರೆ ಇಂದಿನ ಮುಖ್ಯ ಅತಿಥಿಗಳು. ಸಂಪಾದಕರಾದ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಬಿಡುಗಡೆಗೊಳ್ಳಲಿರುವ ಸ್ಮರಣ ಸಂಚಿಕೆಯನ್ನು ವೇದಿಕೆ ತರಲಿದ್ದಾರೆ. Now we request Mr. and Mrs. Snyder to release Silver Jubilee Souvenir. Now I request retired Lord City Mayor Mr. Horst Snyder to address the gathering. Dear Mr. President, dear Excellency, dear guests, dear ladies and gentlemen, I'm so sorry I can't speak in your language and my English is bad, so I hope you can understand me. Thank you very much for your invitation
to the Silver Jubilee celebrations of Manassa Rehabilitation and Training Center for mentally retarded, speech and hearing impaired children. In December 2002, I had the pleasure of attending the official opening of your Rehabilitation and Training Center expansion. I remember President Dr. Lobo, who seemed relieved and proud. Many eminencies, excellencies, and guests of honor, numerous visitors, and miracle of miracles, some colorful and festively decorated elephants in a big tent. That was very amazing to me, because in Germany you can find these animals only in zoos. Then, as mayor of Rudersberg, I was proud that Manassa Rehabilitation and Training Center was a favorite project to support for Rudersberg. Especially Reverend Father Jeffrey Moniz, the meanwhile retired parish priest of the Most Holy Trinity Church in Rudersberg, and his helpers and parishioners had put a lot of time and effort into organizing financial support for this institution. In 2007, after 24 years as mayor of Rudersberg, I started my own business and worked for a railway company. Nevertheless, Father Jeffrey and my family remained close friends, and that's why I was invited to accompany him to India this year. A lot of time has passed since our last stay in India. Your economy in India has developed very well. In contrast, in Germany, we currently have many economic problems and a high inflation due to the war between Russia and Ukraine. Despite all the ups and downs in the past, you have managed to keep the Manassa Rehabilitation and Training Center on course and to consolidate it. You do an extraordinarily important and valuable work in the service of charity. I would like to express my gratitude and respect for your work. In Germany, we say that people prefer the gift-giving uncle to the piano-playing aunt. Considering this, Mr. Menezes, I brought a modest donation for your institution. I wish the Manassa Rehabilitation and Training Center a brilliant future. May you continue your blessed work for a long living time to come. Thank you, sir, for your valuable words. ಈಗ ಕಾಪು ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ಸಂಸ್ಥೆಯ ಅಭಿಮಾನಿಯೂ ಆಗಿರುವ ಶ್ರೀ ಲಾಲಾಜಿ ಆರ್ ಮೆಂಡನ್ ರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಆತ್ಮೀಯರೇ, ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ಪಾಂಬೂರಿನ ಈ ಒಂದು ಸಂಸ್ಥೆಯ ಬೆಳ್ಳಿ ಹಬ್ಬದ 25ನೇ ವರ್ಷದ ಸಿಲ್ವರ್ ಜುಬಿಲಿಯ ಈ ಒಂದು ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮಗೆ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ಹೆನ್ರಿ ಮೆನೇಜಸ್ ಅವರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಪರಮ ಪೂಜನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬರ್ ಅವರೇ,
ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇನ್ನೋರ್ವ ಡಾಕ್ಟರ್ ಅಲೋಸಿಯಸ್ ಪೌಲ್ ಡಿಸೋಜ ಅವರೇ, ಮಾನ್ಯ ಮಾಜಿ ಸಚಿವರಾದ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರೇ, ಇಲ್ಲಿ ಬಂದಿರುವಂಥ ರೆವರೆಂಡ್ ಫಾದರ್ ಜಾಫ್ರಿನ್ ಮೊನಿಸ್ ಅವರೇ, ಮೈಕಲ್ ಡಿಸೋಜರ್ ಅವರೇ, ವೇದಿಕೆಯಲ್ಲಿರುವಂಥ ಈ ಕಾಲೇಜಿನ ವಿದ್ಯಾಸಂಸ್ಥೆಯ ಸಿಸ್ಟರ್ ಪ್ರಾಂಶುಪಾಲರಾಗಿರುವಂಥ ಸಿಸ್ಟರ್ ಆನ್ಸಿಲಾ ಫರ್ನಾಂಡಿಸ್ ಅವರೇ ಮತ್ತು ಅವರ ಎಲ್ಲ ಬಳಗದ ಶಿಕ್ಷಕ ಬಂಧುಗಳೇ ಮತ್ತು ಇಲ್ಲಿ ಸೇರಿರುವಂಥ ಈ ಒಂದು ಸಂಸ್ಥೆಯ ಎಲ್ಲ ಪೋಷಕರೇ, ನಿರ್ದೇಶಕ ಮಂಡಳಿ ಸದಸ್ಯರೇ, ದಾನಿಗಳೇ ಮತ್ತು ಊರಿನ ನಾಗರಿಕ ಬಂಧು ಭಗಿನಿಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇಂಥ ಒಂದು ಪುನರ್ವಸತಿ ಕೇಂದ್ರ ಅಥವಾ ಮಕ್ಕಳಿಗೆ ತರಬೇತಿ ಕೊಡುವುದು ಅಥವಾ ಈ ಮಕ್ಕಳನ್ನು ಭಾಳ ಕಷ್ಟಪಟ್ಟು ಇಲ್ಲಿ ಸಾಕುವುದು, ಬೆಳೆಸುವುದು ಮತ್ತು ಅವರಿಗೆ ಯೋಗ್ಯ ತರಬೇತಿಯನ್ನು ಕೊಡೋದೊಂದು ಭಾಳ ಸಾಹಸದ ಕೆಲಸ ಇದು. ಇದರಲ್ಲಿ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ಕೂಡ ಇದರ ಅನುಭವ ಗೊತ್ತಿದ್ದವರೇ. ಯಾಕಂದರೆ ಒಂದು ಶಾಲೆಯಲ್ಲಿ ನಡೆಸುವಾಗ ಒಂದು ಸೀದಾ ವಿದ್ಯಾರ್ಥಿಗಳನ್ನೇ ಕಂಟ್ರೋಲ್ ಮಾಡುವುದು ಕಷ್ಟ ಇರುವಂಥ ಎಷ್ಟೋ ವಿದ್ಯಾಸಂಸ್ಥೆಗಳಿದೆ. ಅಂತರದಲ್ಲಿ ಮಕ್ಕಳಿಗೆ ಅವರ ಬುದ್ಧಿ ವಿಕಾಸನ ಆಗದೆ ಸ್ವಲ್ಪ ಅವ್ರು ಏನು ಮಾಡಿದರೂ ಚೆಂದವೇ, ಆದರೆ ಅವರಿಗೆ ಪಾಪ ಅವರ ಸ್ವಂತ ಕಾಲ ಮೇಲೆ ನಿಂತು ಅವರೇ ಸ್ವತಃ ಏನಾದರೂ ಅವರ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಕೂಡ ಕಷ್ಟಪಡುವಂಥ, ಇವತ್ತು ವೇದಿಕೆಗೆ ಹೂ ತರಬೇಕಿದ್ದರೆ ಅವರ ಜೊತೆಗೆ ಇನ್ನೊಬ್ಬರು ಬಂದು ಹೂ ಕೊಡಬೇಕು ಅಂಥ ಸ್ಥಿತಿಯಲ್ಲಿರುವಂಥ ಮಕ್ಕಳನ್ನು ಎಷ್ಟೊಂದು ಕಷ್ಟಪಟ್ಟು ತರಬೇತಿ ಕೊಟ್ಟು ಅವರಿಗೆ ಒಂದು ಏನಾದರೂ ಒಂದು ಮುಂದಿನ ಭವಿಷ್ಯ ದಿನಗಳಿಗೆ ನಮ್ಮಿಂದ ಆಗುವ ಒಂದು ಸಹಾಯ ಹಸ್ತವನ್ನು ಕೊಡಲಿಕ್ಕೆ ಈ ಸಂಸ್ಥೆಯವರು ತುಂಬ ಶ್ರಮವಹಿಸ್ತಾ ಇದ್ದಾರೆ. ನಾನು ಬಹುಶಃ ಶಾಸಕನಾಗೋ ಮೊದಲು, ಶಾಸಕನಾದ ನಂತರ ಕೂಡ ಕಳೆದ ಹಲವಾರು ವರ್ಷದಿಂದ ನಾವು ಈ ಒಂದು ಸಂಸ್ಥೆಗೆ ನಿರಂತರ ಪ್ರತಿ ವರ್ಷ ಒಂದಲ್ಲ ಒಂದೆರಡು ಕಾರ್ಯಕ್ರಮಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಇಲ್ಲಿಯ ಅವರ ಹತ್ತಿರದ ಕಷ್ಟ ಸುಖಗಳು ಕೂಡ ನಾವು ಬಲ್ಲೆವು. ಹಾಗಾಗಿ ಇಂಥ ಒಂದು ಮಾನಸ ತರಬೇತಿ ಕೇಂದ್ರಕ್ಕೆ ಇವತ್ತು ಊರು ಪರವೂರಿಂದ ದಾನಿಗಳು, ಇವತ್ತು ಜರ್ಮನ್ನಂಥ ದೇಶದಿಂದ ಕೂಡ ಅದಕ್ಕೆ ಸಹಾಯ ಕೊಡುವಂಥ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನು ಕೂಡ ಕಾಪು ಕ್ಷೇತ್ರ ಶಾಸಕನಾಗಿ ನಾನು ಅವರಿಗೆ ಹಾರ್ದಿಕವಾದ ಕೃತಜ್ಞತೆ, ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ. ಮತ್ತು ಇಂಥ ಒಂದು ಪುನರ್ವಸತಿ ಕೇಂದ್ರ ಮಕ್ಕಳದೊಂದು ಇದೊಂದು ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವಂಥ ಮತ್ತು ಮಾನವೀಯ ಯಾರು ಅಶಕ್ತರಿದ್ದಾರೆ ಅಶಕ್ತರಿಗೆ ಶಕ್ತಿ ಕೊಡುವಂಥ ಒಂದು ಸಂಸ್ಥೆಯಾಗಿ ಇದು ಬೆಳೀತಾ ಇದೆ. ಬಹುಶಃ ತುಂಬ ಮಕ್ಕಳು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಏನು ಅವರು ಸಾಧನೆ ಮಾಡಲಿಕ್ಕೆ ಇನ್ನೂ ತುಂಬ ಅವರ ದಿನಚರಿಯಲ್ಲಿ ಅವರ ವಿದ್ಯಾಭ್ಯಾಸ ಎಲ್ಲ ಇದ್ದರೂ ಕೂಡ ಅವರ ನಡವಳಿಕೆಯಲ್ಲಿ ಆದರೂ ತಿದ್ದಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಇಲ್ಲಿ ಆಗ್ತಾಯಿದೆ. ಅಂಥ ಒಂದು ಕೇಂದ್ರಕ್ಕೆ ಇವತ್ತು ಒಂದು 25 ವರ್ಷ ತುಂಬುವುದಂದರೆ ಒಂದು ಇವತ್ತು ವರದಿಯಲ್ಲಿ ಹೇಳಿದರು 700ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಬೇರೆ ಬೇರೆ ಕೇಂದ್ರಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಸ್ವಂತ ಮನೆಯಲ್ಲಿ ಅಥವಾ ಬೇರೆ ಬೇರೆ ಒಂದು ಕುಟುಂಬದವರು ಹತಾಶರಾಗಿ ಏನು ಮಾಡಲಾಗದಂಥ ಕೈಲಾಗದಂಥ ಸ್ಥಿತಿಯಲ್ಲಿ ಕೂಡ ಅವರಿಗೆ ಒಂದು ಪುನಶ್ಚೇತನ ಕೊಡುವಂಥ ಒಂದು ಸಂಸ್ಥೆಯಾಗಿದ್ದು ಬಂದಿದೆ. ಹಾಗಾಗಿ ಮಾನಸ ಪುನರ್ವಸತಿ ಕೇಂದ್ರ ಮತ್ತು ತರಬೇತಿ ಕೇಂದ್ರದ ಈ ಒಂದು ಕಾರ್ಯಕ್ರಮದಲ್ಲಿ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದೆ. ಮಕ್ಕಳಿಗೆ ಕೂಡ ಒಂದು ಸಂಭ್ರಮ. ಅದರ ಜೊತೆಗೆ ಏನಾದರೂ ಒಂದು ಆಶಾಭಾವನೆ ಇಟ್ಕೊಂಡು ಅವರ ಮನೆಯವರು ಬೇರೆ ಬೇರೆ ಜನರಲ್ಲಿ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಆರೋಗ್ಯವನ್ನು ಕೊಡಲಿ, ಅವರಿಗೆ ವಿದ್ಯಾಭ್ಯಾಸ ಸಿಗಲಿ, ಅವರ ಜೀವನ ಕೂಡ ಒಳ್ಳೆಯ ಒಂದು ಸುಸಂಸ್ಕೃತ ಎಲ್ಲರೊಟ್ಟಿಗೆ ಸಮಾನವಾಗಿ ನೋಡಲಿಕ್ಕೆ ಆಗದಿದ್ರು ಕೂಡ ಒಂದು ತಕ್ಕ ಮಟ್ಟಿಗೆ ಅವರ ಕೆಲಸವನ್ನಾದರೂ ಅವರು ಮಾಡುವಂಥ ಸ್ಥಿತಿಯಲ್ಲಿ ಅವರು ಬೆಳೆದು ಬರಲಿ ಅಂತ ಹೇಳ್ತಾ, ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ನಮ್ಮ ಸಿಸ್ಟರ್ಸ್ಗಳಿಗೆ, ಇಲ್ಲಿಯ ಸಿಬ್ಬಂದಿಗಳಿಗೆ, ಇದಕ್ಕೆ ಸಹಾಯ ಕೊಡುವಂಥ ಎಲ್ಲ ದಾನಿಗಳಿಗೆ, ಊರು ಪರವರು ತುಂಬ ಜನ, ಇವತ್ತೊಬ್ಬರು ಸ್ವತಃ ಒಬ್ಬರು ದಾನಿಗಳು ಇಲ್ಲಿ ಅವರದೇ ಆರೋಗ್ಯ ತೊಂದರೆ ಇದ್ದರೂ ಕೂಡ ಅವರಿಲ್ಲಿ ಬಂದು ವೇದಿಕೆಯಲ್ಲಿ ಕೂತಿದ್ದಾರೆ. ಅಂಥದ್ದು ಬಹುಶಃ ತುಂಬ ಜನ ಇವತ್ತು ಊರು ಪರವರಿಂದ ದಾನಿಗಳು ಕೂಡ ಇರ್ಬೋದು. ಅಂಥ ಒಂದು ಮಾನಸ ಪುನರ್ವಸತಿ ಕೇಂದ್ರಕ್ಕೆ 25 ವರ್ಷ ತುಂಬುವುದು ನಮಗೂ ಸಂತಸ. ಮುಂದೆ ಈ ಕೇಂದ್ರದಿಂದ ಯಾರೆಲ್ಲ ಇವತ್ತು ಅಶಕ್ತರಿದ್ದಾರೆ ಅವರಿಗೆ ಸ್ವಲ್ಪವಾದರೂ ಇಲ್ಲಿಂದ ಚೇತರಿಕೆ ಆಗುವಂಥ ರೀತಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಅವಕಾಶಕ್ಕೆ ವಂದಿಸಿ, ನನಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಇದೆ, ನಾನು ಅದಕ್ಕೆ ಹೋಗಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕಂತ ಕೇಳ್ತಾ ಎಲ್ರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆ.
ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿದ ತಮಗೆ ವಂದನೆಗಳು ಸರ್. ವೇದಿಕೆಯಲ್ಲಿರುವ ಗಣ್ಯರಿಗೆ ವೇದಿಕೆಯಲ್ಲಿರುವ ಶಾಸಕರಿಗೆ ಸಂಸ್ಥೆಯ ಅಧ್ಯಕ್ಷರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕಿಯರನ್ನು ಉಪಸ್ಥಿತಿಯನ್ನು ನಾವು ಇಲ್ಲಿ ಗುರುತಿಸುತ್ತಿದ್ದೇವೆ. ಶ್ರೀಮಾನ್ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ಸ್ಪೆಷಲ್ ಸ್ಕೂಲ್ ಮ್ಯಾಂಗ್ಳೂರು. ಶ್ರೀಮತಿ ಆಗ್ನೇಸ್ ಕುಂದರ್, ಕಾರುಣ್ಯ ವಿಶೇಷ ಶಾಲೆ ಗೌರವಾಧ್ಯಕ್ಷರು, ರಾಜ್ಯ ಸಂಘ. ಶ್ರೀಮತಿ ಶಶಿಕಲಾ ಕೋಟ್ಯಾನ್, ಪ್ರಾಂಶುಪಾಲರು, ಆಶಾನಿಲಯ ಉಡುಪಿ. ಶ್ರೀ ಜನಾರ್ದನ್, ಸ್ಪಂದನ ವಿಶೇಷ ಶಾಲೆ ಮುಖ್ಯಸ್ಥರು, ಉಪ್ಪೂರು. ಶ್ರೀಮತಿ ಸಂಧ್ಯಾ ಮತ್ತು ಮಂಜುಳಾ, ವಿಶೇಷ ಶಿಕ್ಷಕಿಯರು, ಚೇತನ ವಿಶೇಷ ಶಾಲೆ. ಇವರೆಲ್ಲರ ಉಪಸ್ಥಿತಿಯನ್ನು ಗುರುತಿಸುತ್ತಿದ್ದೇವೆ. ಧನ್ಯವಾದಗಳು. ಮಾನಸ ಸಂಸ್ಥೆಯ ಏಳಿಗೆಗೆ ಸಹಕರಿಸಿದ ಸಂಘ ಸಂಸ್ಥೆಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಗುರುತಿಸಿ ಸನ್ಮಾನಿಸಲು ಬಯಸುತ್ತೇವೆ. ಈಶಾನ್ಯ ಇಂಡಿಯಾ ಫೌಂಡೇಶನ್, ಬೆಂಗಳೂರು. ಇವರು ನಮ್ಮ ಆಟಿಸಮ್ ಸೆಂಟರ್ಗೆ ತಾಂತ್ರಿಕ ಸಹಕಾರ ಮತ್ತು ತರಬೇತಿಯನ್ನು ನೀಡುತ್ತಾ ಬಂದಿರುತ್ತಾರೆ. ಶ್ರೀಮತಿ ಸ್ವಾತಿ ರಘುನಂದನ್ ರವರು. ಹಾಗೆಯೇ ಹೇವಿ ಬಾಳಿಗ ಚಾರಿಟೇಬಲ್ ಸಂಸ್ಥೆಯ ಪರವಾಗಿ ಡಾಕ್ಟರ್ PV ಭಂಡಾರಿ, ಇವರು ನಮ್ಮ ಸಂಸ್ಥೆಗೆ ಹಲವು ಮಾಹಿತಿ ಕಾರ್ಯಕ್ರಮ ನೀಡುತ್ತಾ ಬಂದಿರುತ್ತಾರೆ. ಮಾಹೆ ಸಂಸ್ಥೆಯ ಪರವಾಗಿ ಇವರು ನಮ್ಮ ಮಕ್ಕಳಿಗೆ ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ, ಫಿಸಿಯೋಥೆರಪಿ ಮುಂತಾದ ತರಬೇತಿಯನ್ನು ನೀಡುತ್ತಿದ್ದಾರೆ. ಹಂಬಾ ಸಂಸ್ಥೆ, ಬೆಂಗಳೂರು. ಇವರು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಡಾಟಾ ಎಂಟ್ರಿ ತರಬೇತಿಯನ್ನು ನೀಡಿದ್ದು ನಿರಂತರವಾಗಿ ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಸೆಂಟರ್ಗೆ ತಮ್ಮ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುತ್ತಾರೆ. ಪೆಟಲ್ ಸಂಸ್ಥೆಯ ಫ್ರಾನ್ಸಿಸ್ ಡಿಸೋಜರ್ ಅವರು. ಇವರು ಮಾನಸ ಸಂಸ್ಥೆಯ ವೆಬ್ಸೈಟನ್ನು ಧರ್ಮಾರ್ಥಕವಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಪ್ರಸ್ತುತ ಇವರೆಲ್ಲರೂ ವೇದಿಕೆಗೆ ಬಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸನ್ಮಾನ ಸ್ವೀಕರಿಸಿದ ತಮಗೆ ಧನ್ಯವಾದಗಳು. ಈಗ ಪ್ರಸ್ತುತ ನಮ್ಮ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಸೇವೆ ಸಲ್ಲಿಸುತ್ತಿರುವ ವಿಶ್ವಸ್ತ ಮಂಡಳಿಯವರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀ ಹೆನ್ರಿ ಮಿನೇಜಸ್, ಡಾಕ್ಟರ್ ಎಡ್ವರ್ಡ್ ಲೋಬೋ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಕುಮಾರಿ ರೆಮಿಡಿಯಾ ಡಿಸೋಜಾ, ಡಾಕ್ಟರ್ ಥಾಮಸ್ ಕ್ವಾಡ್ರಸ್, ಶ್ರೀ ಸಿರಿಲ್ ಕ್ವಾಡ್ರಸ್, ಶ್ರೀ ವಾಲ್ಟರ್ ಡಿಸೋಜಾ, ಶ್ರೀ ಜಾನ್ ಮಾರ್ಟಿಸ್, ಶ್ರೀ ಜೋಸೆಫ್ ನೊರೊನ್ನಾ, ಶ್ರೀ ವಲೇರಿಯನ್ ಫೆರ್ನಾಂಡಿಸ್, ಶ್ರೀ ನೈಜಿಲ್ ಪೆರೇರಾ, ಶ್ರೀ ಎಲ್ರಾಯ್ ಕಿರಣ್ ಕ್ರಾಸ್ತಾ, ಶ್ರೀ ಸ್ಟ್ಯಾನಿ ಬಿ ಲೋಬೋ, ಶ್ರೀಮತಿ ಮೇರಿ ಡಿಸೋಜಾ, ಶ್ರೀಮತಿ ಲೀನಾ ಮಚಾದೋ, ಇವರೆಲ್ಲರೂ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸನ್ಮಾನ ಸ್ವೀಕರಿಸಿದವರಿಗೂ ಸನ್ಮಾನ ಮಾಡಿದವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವನ್ನು ಇಟ್ಟು ನಮ್ಮನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರಾದಂಥ ಹೆನ್ರಿ ಮೆನೇಜರ್ಸ್ರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂಥ ಧರ್ಮ ಪ್ರಾಂತ್ಯದ ಪರಮಪೂಜ್ಯ ಬಿಷಪ್ರವರೇ, ಪೂಜ್ಯರಾದಂಥ ಜೆಫ್ರಿನ್ ಮೋನಿಸ್ರವರೇ, ಇಲ್ಲಿಯ ಪೂಜ್ಯ ಸಿಸ್ಟರ್ರವರೇ, ನಮ್ಮ ಜರ್ಮನಿಯಿಂದ ಆಗಮಿಸಿದಂಥ ದಂಪತಿಗಳೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಆಗಮಿಸಿದಂಥ ಪೂಜ್ಯ ಧರ್ಮಗುರುಗಳೇ, ಪೂಜ್ಯ ಸಿಸ್ಟರ್ಸ್ರವರೇ, ವಿಶ್ವಸ್ತ ಮಂಡಳಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಸದಸ್ಯರೇ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ಭಾಳಷ್ಟು ಸಂಭ್ರಮದಿಂದ ಈ ದಿವಸ ಮಾನಸ ಸಂಸ್ಥೆಯ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿದಾರರಾಗಿದ್ದೇವೆ. ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ರೂಪಿಸುವಂಥ ಒಂದು ಕೆಲಸ ಕಾರ್ಯವನ್ನು ಈ ಸಂಸ್ಥೆ ಇವತ್ತು ನಡೆಸಿದೆ. ಮದರ್ ತೆರೆಸಾರವರು ನಮ್ಮ ಮಂಗಳೂರಿಗೆ ಬಂದಾಗ ಅವರ ಕೈಯಲ್ಲೇ ಬರೆದಂಥ ಒಂದು ಕೊಟೇಶನ್ ಏನಿದೆ, ಅದನ್ನು ಇವತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸುವಂಥ ಅವಕಾಶ ಆಗಿದೆ. ಅದರಲ್ಲಿ ಅವರು ಉಲ್ಲೇಖ ಮಾಡಿರುವಂಥದ್ದು, ಫಾರ್ ವೇರ್ ದೇರ್ ಈಸ್ ಲವ್ ದೇರ್ ಈಸ್ ಪೀಸ್, ಜಾಯ್ ಆ್ಯಂಡ್ ಯೂನಿಟಿ. ಎಲ್ಲಿ ಪ್ರೀತಿ ಇದೆನಾ ಅಲ್ಲಿ ಶಾಂತಿ ಇರ್ತದೆ, ಸಂಭ್ರಮ ಇರ್ತದೆ, ಯೂನಿಟಿ ಇರ್ತದೆ. ಮದರ್ ತೆರೆಸಾರವರು 1995ನೇ ಇಸ್ವಿಯಲ್ಲಿ ಬರೆದಂಥ ಕೊಟೇಶನಿಗೆ ಅರ್ಥ ಬರುವಂಥ ರೀತಿಯಲ್ಲಿ ಮಾನಸ ಸಂಸ್ಥೆ ಇವತ್ತು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ದ್ವೇಷ ಬಹಳಷ್ಟು ಜ್ವಾಲಾಮುಖಿಯ ರೀತಿಯಲ್ಲಿ ಹಬ್ತದೆ, ಎಲ್ಲವನ್ನು ಕೂಡ ಸುಟ್ಟು ಹಾಕ್ತದೆ. ಆದರೆ ಪ್ರೀತಿ ನಿಧಾನವಾಗಿ ಎಲ್ಲವನ್ನು ಕೂಡ ಮಾನವತ್ವದ ಎಡೆಗೆ ಕೊಂಡೋಗುವಂಥ ಕೆಲಸ ಕಾರ್ಯವನ್ನು ಪ್ರೀತಿ ಮಾಡ್ತದೆ. ಯೇಸುದೇವರ ಸಂದೇಶ ಕೂಡ ಪ್ರೀತಿ, ಕರುಣೆ, ತನ್ನ ಶತ್ರುವನ್ನು ಪ್ರೀತಿಸುವ ಅನ್ನುವಂಥ ಒಂದು ಸಂದೇಶದ ಎಡೆಯಲ್ಲಿ ಇವತ್ತು ಈ ಸಂಸ್ಥೆ ಕಳೆದ 25 ವರ್ಷಗಳಲ್ಲಿ ಸಾಧನೆ ಮಾಡಿರೋದು ಏನು ಅಂತ ಹೇಳಿದರೆ, 1,000,000 ವ್ಯಕ್ತಿ 750 ಮಂದಿಯನ್ನು ಈ ಸಮಾಜದಲ್ಲಿ ನೀನು ಅಶಕ್ತನಾಗಿದ್ದರೂ ಕೂಡ ನಿನಗೆ ಸಮಾಜದಲ್ಲಿ ಒಂದು ರೀತಿಯ ಎಲ್ಲ ರೀತಿಯ ಮಾನ್ಯತೆಗಳು ಸಿಗುವಂಥ ರೀತಿಯಲ್ಲಿ ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬದುಕುವಂಥ ರೀತಿಯ ಅವಕಾಶಗಳನ್ನು ಈ ಸಂಸ್ಥೆ ಇವತ್ತು ಮಾಡಿಕೊಟ್ಟಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇದು ಇವತ್ತು ರಜತ ಮಹೋತ್ಸವ. ಆದರೆ ಇವತ್ತು ಇದರ ಸಂದೇಶ ಏನು ಅಂತ ಹೇಳಿದರೆ, ಮಾನವತ್ವದ ಮಾಣಿಕ್ಯವನ್ನೇ ಇವತ್ತು ಈ ಸಮಾಜಕ್ಕೆ ಈ ಸಂಸ್ಥೆ ಇವತ್ತು ಕೊಟ್ಟಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾನು ಭಾಳ ವರ್ಷಗಳಿಂದ ಇಲ್ಲಿಯ ನಿಕಟವಾದಂಥ ಸಂಬಂಧ ಎಡ್ವರ್ಡ್ ಲೋಬೋರ್ ಅವರು, ಡಾಕ್ಟರ್ ಲೋಬೋರ್ ಅವರು ನನ್ನ ಪ್ರಪ್ರಥಮವಾಗಿ ನಾನು ಈ ಸಂಸ್ಥೆಯ ಜೊತೆಯಲ್ಲಿ ಸೇರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಅದೇ ರೀತಿ ರೆಮೇಡಿಯಾರ್ ಅವರು, ಇಲ್ಲಿಯ ಎಲ್ಲ ಅಧ್ಯಕ್ಷರುಗಳು, ಇಲ್ಲೆಲ್ಲ ಆಡಳಿತ ಮಂಡಳಿಯವರು ಇಂಥ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಅವಕಾಶಗಳಾಗಿತ್ತು. ಇವತ್ತಿನ 25ನೇ ವರ್ಷದ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಆಡಳಿತಾತ್ಮಕವಾಗಿ ವಿಂಗಡಣೆ ಆಗಿದ್ದರೂ ಕೂಡ, ಅದಕ್ಕೆ ಅನುಗುಣವಾಗಿ ಇವತ್ತು ಧರ್ಮ ಪ್ರಾಂತ್ಯಗಳು ಇವತ್ತು ಬೇರೆ ಬೇರೆ ಆಗಿದ್ದರೂ ಕೂಡ ಅವನ್ನೆಲ್ಲ ಒಟ್ಟು ಸೇರಿಸುವಂಥ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸುವಂಥ ಅವಕಾಶಗಳಾಗಿದೆ. ಇವತ್ತು ಈ ಸಂಸ್ಥೆಯ ಮುಖಾಂತರ ರಾಷ್ಟ್ರಮಟ್ಟ, ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರತಿಭಾನ್ವಿತವಾದಂಥ ವಿದ್ಯಾರ್ಥಿನಿಯರು ಇವತ್ತು ಮುಂದೆ ಬಂದಿದ್ದಾರೆ. ಫಾದರ್ ಜೆಫ್ರಿರವರ ಒಂದು ಸಾಕಾರದಲ್ಲಿ ಮಾನವತ್ವವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಜರ್ಮನಿ ಅಂತ ಊರಿಂದ ಕೂಡ ಮಾನವತ್ವದ ಉಳಿವಿಗೋಸ್ಕರ, ಪ್ರೀತಿಯ ಉಳಿವಿಗೋಸ್ಕರ ಇವತ್ತು ಸಹಕರಿಸುವಂಥ ಕೆಲಸ ಕಾರ್ಯ ಆಗಿದೆ ಅಂತ ಹೇಳಿದರೆ, ಜರ್ಮನಿಯ ಎಕ್ಸ್ ಮೇಯರ್ ಅವರು, ಅವರ ದಂಪತಿಗಳು ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಂತ ಹೇಳಿದರೆ, ವಿಶ್ವದಲ್ಲಿ ಇವತ್ತು ಅವಶ್ಯಕವಾದಂಥ, ಇಂದಿನ ಸಂದರ್ಭದಲ್ಲಿ ಅವಶ್ಯಕವಾದಂಥ ವಿಚಾರ ಏನು ಅಂತ ಹೇಳಿದರೆ, ಮನುಷ್ಯನಾಗಿ ಮಾನವತ್ವದಿಂದ ಬದುಕುವಂಥದ್ದೇ ಇಂದಿನ ಅವಶ್ಯಕತೆ. ಪ್ರೀತಿ, ವಿಶ್ವಾಸ, ಕರುಣೆ ಇವೆಲ್ಲವೂ ಕೂಡ ಮಾನವತ್ವದ ಒಂದು ಅವಿಭಾಜ್ಯ ಅಂಗಗಳು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ಅಂಶ ನನಗೆ ಇದು ಮಾನಸ ಅನ್ನೋದು ಒಂದು ಮನೆ ಆಗಿದೆ. ನನ್ನ ಹುಟ್ಟುಹಬ್ಬ ನಾನು ಎಲ್ಲಿಯೂ ಆಚರಿಸುವಂಥ ಸಂದರ್ಭಗಳಿಲ್ಲ. ಆದರೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸುವಂಥದ್ದು ಹೆಚ್ಚಿನ ಅಂಶ ನನಗೆ ಬಹಳಷ್ಟು ತೃಪ್ತಿ, ಸಂತೋಷ. 25 ವರ್ಷಗಳಲ್ಲಿ ಈ ಸಂಸ್ಥೆ ಮಾಡಿದಂಥ ಸಾಧನೆ ಏನು ಅಂತ ಹೇಳಿದರೆ, ಅನೇಕ ದುಃಖ, ದುಮ್ಮಾನ, ನೋವು, ಇವತ್ತು ಇಂಥ ಪ್ರೀತಿ, ವಿಶ್ವಾಸ, ಕರುಣೆ ಇವೆಲ್ಲಗಳ ಆಗರಮಯವಾಗಿ 25 ವರ್ಷಗಳ ಕೊಡುಗೆ ಈ ಸಂಸ್ಥೆ ಇವತ್ತು ಸಮಾಜಕ್ಕೆ ನೀಡಿದೆ ತಿಳಿದು ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ಅಂಶ ಇದಕ್ಕಿಂತ ದೊಡ್ಡ ಆಸ್ತಿ ನಮಗೆ ಮತ್ತೊಂದಿಲ್ಲ. ಮಾನಸ ಈ ಸಂಸ್ಥೆಯ ಅಷ್ಟು ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ಆ ದೃಷ್ಟಿಯಲ್ಲಿ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಬೆಂಗಳೂರು ಕಾರ್ಯಕ್ರಮ. ಆದರೆ ನಾನು ಬೆಂಗಳೂರು ಕಾರ್ಯಕ್ರಮವನ್ನು ಬಿಟ್ಟು ಇದು ಮಹತ್ವದ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆಯಲ್ಲಿ ಭಾಗಿಯಾಗುವಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿದೆ. ಇದು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಅಂತ ನಾನು ನಂಬ್ಕೊಂಡಿದ್ದೇನೆ. ಇವತ್ತು
25 ವರ್ಷಗಳನ್ನು ನಾವು ಕಳೆದಿದ್ದೇವೆ. ದೂರದೃಷ್ಟಿತ್ವ ಬೇಕಾಗಿದೆ. ಇವತ್ತು ವಿಶ್ವಸ್ತ ಮಂಡಳಿಯವರು ಪರಮಪೂಜ್ಯ ಬಿಷಪ್ರವರ ಮುಖಾಂತರ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರಲ್ಲಿ ಇವತ್ತಿನ ಅವಶ್ಯಕತೆಯ ತರಬೇತಿ ವಿದ್ಯಾಭ್ಯಾಸದ ಬಗ್ಗೆ ಮುಂದೆ 50 ವರ್ಷಗಳ ಬಂಗಾರದ ವರ್ಷ ಆಚರಿಸುವ ಸಂದರ್ಭದಲ್ಲಿ ಈ ಸಂಸ್ಥೆ ಯಾವ ರೀತಿ ಇರಬೇಕು ಅನ್ನುವಂಥ ರೀತಿಯ ಬರೀ ಕಲ್ಪನೆ ಮಾತ್ರ ಅಲ್ಲ, ಅದನ್ನು ಸಾಕ್ಷಾತ್ 25ನೇ ವರ್ಷದ ರಜತ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ಅದಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಆಗಿದೆ. ಮುಂದಕ್ಕೆ ಈ ಸಂಸ್ಥೆ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನವತ್ವದ ಒಂದು ಕೇಂದ್ರವಾಗಿ, ಪ್ರೀತಿಯ ಕರುಣೆಯ ಒಂದು ಕೇಂದ್ರವಾಗಿ ಇವತ್ತು ಮೂಡಿ ಬರಲಿ ಅಂತೇಳಿ ಆಶಿಸಿಕೊಂಡು ಅದಕ್ಕೆಲ್ಲ ಭಗವಂತ ಯೇಸುದೇವರು ಅನುಗ್ರಹಿಸಿ ಪ್ರಾರ್ಥಿಸಿ ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ಪರಮಪೂಜ್ಯ ಬಿಷಪ್ರ ಹತ್ರ ಆಶೀರ್ವಾದ ಕೇಳಿಕೊಂಡು ನಾನೊಂದೆರಡು ಮಾತು ನಿಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಂಸ್ಥೆಯ ಬಗ್ಗೆ ಹಿತನುಡಿಗಳನ್ನು ಹೇಳಿದ ತಮಗೆ ಪ್ರೀತಿಪೂರ್ವಕ ವಂದನೆಗಳು ಸರ್. ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಹೆನ್ರಿ ಮೆನೆಜೆಸ್ರವರಿಂದ ಅಧ್ಯಕ್ಷರ ಭಾಷಣ. ಈಗ ಶ್ರೀ ಸೊರಕೆರವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಹೆನ್ರಿ ಮೆನೆಜೆಸ್ರವರಿಂದ ಅಧ್ಯಕ್ಷೀಯ ಭಾಷಣ. ಆತ್ಮೀಯರೇ, ಕತ್ತೋಲಿಕ ಸಭೆಯ ಮುಂದಾಳತ್ವದಲ್ಲಿ ಈ ಪರಿಸರದ ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ನೆರವು ನೀಡುವ ದಿಟ್ಟ ಕನಸನ್ನು ಹೊತ್ತು 1997ರಲ್ಲಿ ಸ್ಥಾಪನೆಯಾಗಿ 25 ವರ್ಷಗಳ ಪೂರೈಸಿ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ನನ್ನ ಪ್ರೀತಿಯ ಮಾನವ ಸಂಸ್ಥೆಯ ರಜತ ಮಹೋತ್ಸವವನ್ನು ಆಚರಿಸುವ ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಪ್ರೀತಿಯಿಂದ ವಂದಿಸುತ್ತೇನೆ. ಒಂದು ಪುಟ್ಟ ಕನಸು ಕಂಡು ಅದನ್ನು ನನಸು ಮಾಡಿ ಈ ವಿಶೇಷ ಮಟ್ಟಕ್ಕೆ ಈ ಶಾಲೆಯು ಬಂದು ನಿಂತಿದೆ ಎಂದು ಹೇಳುವಾಗ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸಿದ ಪ್ರತಿಯೊಬ್ಬರನ್ನು ನಾನು ಸುಸಂಭ್ರಮದ ದಿನ ಪ್ರತ್ಯೇಕವಾಗಿ ನೆನಪಿಸುತ್ತೇನೆ. ಸಂಸ್ಥೆಯು ಸ್ಥಾಪನೆ ಆದಾಗ ಇದ್ದ 6 ಟ್ರಸ್ಟಿಗಳು ನಮ್ಮೊಂದಿಗೆ ಇವತ್ತು ಇಲ್ಲ. ಅವರನ್ನು ನಾವು ಇಂದು ಸ್ಮರಿಸಿದ್ದೇವೆ, ಅವರ ಸೇವೆಯನ್ನು ನಾವು ಗುರುತಿಸಿದ್ದೇವೆ. ಕಳೆದ 25 ವರ್ಷಗಳಲ್ಲಿ ಸರಿಸುಮಾರು 750 ಮಕ್ಕಳು ತಮ್ಮ ಕಾಲಿನಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡಿ ಸಫಲರಾಗಿದ್ದೇವೆ. ಮಾನವ ಸಂಸ್ಥೆಯು ನಡೆದು ಬಂದ ದಾರಿಯನ್ನು ನೀವು ಈಗಾಗಲೇ ನೋಡಿದ್ದೀರಿ. ಪ್ರಸ್ತುತ ವರ್ಷ ರಜತ ಮಹೋತ್ಸವದ ನೆನಪಿಗಾಗಿ ನಾವೊಂದು ಆಟಿಸಮ್ ಸೆಂಟರನ್ನು ತೆರೆದಿದ್ದೇವೆ. ಅದಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಈಶಾನ್ಯ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಅವರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ನಮಗೆ ತುಂಬ ಸಂತೋಷ ತಂದಿದೆ. ಹೋಲಿ ಸ್ಪಿರಿಟ್ ಸಮುದಾಯದ ಧರ್ಮ ಭಗಿನಿಯರು ಕಳೆದ 25 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ನೀಡುತ್ತಿದ್ದಾರೆ. ಅವರ ಸುಪೀರಿಯರ್ ಸಿಸ್ಟರ್ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಮಕ್ಕಳ ಕುರಿತು ಎಷ್ಟು ಜವಾಬ್ದಾರಿ ನಮಗೆ ಇದೆಯೋ ಅದಕ್ಕಿಂತ ದುಪ್ಪಟ್ಟು ಜವಾಬ್ದಾರಿ ಮಕ್ಕಳ ಹೆತ್ತವರಿಗೆ ರಕ್ಷಿಸಿ ಸಂಘಕ್ಕೆ ಇದೆ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಈ ಸಂಸ್ಥೆಯಲ್ಲಿ ಹಗಲು ದುಡಿಯುವ ನನ್ನ ಪ್ರೀತಿಯ ಟ್ರಸ್ಟಿಗಳಿಗೆ, ಶಿಕ್ಷಕರ ವೃಂದದವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಿಮ್ಮ ಪರಿಶ್ರಮವು ಈ ಮಕ್ಕಳ ನಗುವಿನಲ್ಲಿ ಸದಾ ನೋಡುತ್ತಾ ಇದ್ದೇನೆ. ಖಂಡಿತವಾಗಿ ಅವರು ನಕ್ಕಾಗ ಭಗವಂತನು ನಮಗೆ ಕಾಣಿಸುತ್ತಾನೆ. ನಿಜವಾಗಿ ವಿಶೇಷ ಮಕ್ಕಳು ತಮ್ಮ ಭಾಷೆಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗೊಂದು ಕನಸಿದೆ. ಈ ಸಂಸ್ಥೆಯನ್ನು ಇನ್ನಷ್ಟು ಮೇಲೆ ಕೊಂಡೊಯ್ಯುವ ಭರವಸೆ ಉದ್ದೇಶ ನಮ್ಮ ಮೇಲೆ ಇದೆ.
ಪ್ರಸ್ತುತ ನಮ್ಮ ಶಾಲೆಯಲ್ಲಿ 25 ವರ್ಷ ಮೇಲ್ಪಟ್ಟವರಿಗೆ ತರಬೇತಿ ನೀಡಲು ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಅಂಥ ಮಕ್ಕಳಿಗೂ ನಾವು ಶಿಕ್ಷಣ ನೀಡಬೇಕೆಂಬ ನಮ್ಮ ಟ್ರಸ್ಟಿಯವರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೆ ಒಂದು ಆಸೆ ಇದೆ. ಅದನ್ನು ನಾವು ಪೂರೈಸಲು ಮುಂದೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನಮಗೆ ಅನೇಕ ಧನ ಸಹಾಯವನ್ನು ನೀಡುತ್ತಿದ್ದಾರೆ. ನಮ್ಮ ಕಥೋಲಿಕ ಸಭಾ ಮಂಗಳೂರು ಉಡುಪಿಯ ಎಲ್ಲ ಚರ್ಚಿತ ಘಟಕಗಳು ಇಲ್ಲಿ ಬಂದು ಆಗಮಿಸಿ ನಮಗೆ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಅವರಿಗೂ ಹಾಗೆ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಇನ್ನರ್ ಕ್ಲಬ್ಬು, ಸ್ತ್ರೀ ಸಂಘಟನೆ SUP, ICM, YCS ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಧರ್ಮಾಧ್ಯಕ್ಷರು ನಮಗೆ ಯಾವಾಗಲೂ ಪ್ರೋತ್ಸಾಹ ಮತ್ತು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮ್ಮ ಫಾರ್ಮೂರು ಚರ್ಚಿನ ಫಾದರ್ ಜೆಪ್ರಿಯನ್ ಮೋನಿಸ್ನವರು ಅವರ ತಂಡದೊಂದಿಗೆ ಇಲ್ಲಿ ಬಂದು ಆಗಮಿಸಿ ತಮ್ಮ ಕೈಲಾದ ಸಹಕಾರವನ್ನು ನಮಗೆ ನೀಡುತ್ತಾ ಇದ್ದಾರೆ. ಅವರಿಗೂ ನಾನು ಋಣಿಯಾಗಿದ್ದೇನೆ. ಹಾಗೂ ಎಲ್ಲ ಇಲ್ಲಿ ನೆರೆದ ಎಲ್ಲ ಸದಸ್ಯರಿಗೆ, ಕಥೋಲಿಕ ಸಭೆಯ ಎಲ್ಲ ಬಂಧುಗಳಿಗೆ ಮತ್ತು ನನ್ನ ಪ್ರೀತಿಯ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಂಸ್ಥೆಯ ಹೇಳಿಕೆ ಬಗ್ಗೆ ಹಿತನುಡಿಯನ್ನು ನುಡಿದ ತಮಗೆ ಧನ್ಯವಾದಗಳು ಸರ್. ಈಗ ಅತಿಥಿ ಅಭ್ಯಾಗತರಿಗೆ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ಹಾಗೂ ಉಡುಪಿ ಪ್ರದೇಶ್ ಇವರ ಅಧ್ಯಕ್ಷರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರಿಗೆ. ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಥೋಲಿಕ ಸಭೆಯ ಅಧ್ಯಕ್ಷರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿರುವ ಹಾಗೂ ಈ ಸಂಸ್ಥೆಯ
ವಿಶ್ವಸ್ತ ಮಂಡಳಿಯ ಕಾರ್ಯದರ್ಶಿಯಾಗಿರುವ ಶ್ರೀಮಾನ್ ಜೋಸೆಫ್ ನೊರಾನರವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ರಜತ ಮಹೋತ್ಸವ ಆಚರಿಸುವ ಈ ಸುಸಂದರ್ಭದಲ್ಲಿ ಈ ಸಂಸ್ಥೆಗೆ ಬಂದು ಇದನ್ನು ಪಾವನಗೊಳಿಸಿದ ಸರ್ವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಿಮ್ಮೆಲ್ಲರ ಸಹಕಾರ, ಶುಭ ಹಾರೈಕೆ, ಸಲಹೆ ಸೂಚನೆಗಳು ನಮ್ಮ ಸಂಸ್ಥೆಯ ಅಭ್ಯುದಯಕ್ಕೆ ಪೂರಕವಾಗಿದೆ. ಪರಮಾತ್ಮನನ್ನು ಸ್ಮರಿಸುತ್ತಾ ಇಲ್ಲಿಗಾಗಮಿಸಿದ ಸರ್ವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಈ ಸಂಸ್ಥೆಯ ಬಗ್ಗೆ ಅಪಾರ ಅಭಿಮಾನ, ಕಳಕಳಿ ಇಟ್ಟು ಸದಾ ಇದರ ಬಗ್ಗೆ ಚಿಂತನೆಯನ್ನು ನಡೆಸುವ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರಿಗೆ ಮನದಾಳದ ಕೃತಜ್ಞತೆಗಳು. ಮಾನ್ಯರೇ, ಪ್ರೀತಿ ಸಹಕಾರ ಅವಿಸ್ಮರಣೀಯ. ಇಂದು ನಮ್ಮೊಂದಿಗೆ ಇದ್ದು ಈ ಸಮಾರೋಪ ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ತಮಗೆ ನಮ್ರತೆಯ ನಮನೆಗಳು. ಥ್ಯಾಂಕ್ ಯು ಮೈ ಲಾರ್ಡ್. ಮುಖ್ಯ ಅತಿಥಿಯಾಗಿ ಆಗಮಿಸಿದ, ಈಗ ತಾನೇ ನಿರ್ಗಮಿಸಿದ ಕಾಪು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಲಾಲಾಜಿ ಆರ್ ಮಂಡನ್ ಅವರು ನಮ್ಮ ಈ ಪರಿಸರದಲ್ಲಿ ಬೆಳೆದು ವಿದ್ಯಾರ್ಥಿ ಜೀವನದಿಂದಲೂ ಸದಾ ಚಟುವಟಿಕೆಯಿಂದಿದ್ದು ಇಂದು ರಾಜಕೀಯದಲ್ಲಿದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದಾರೆ. ಅವರ ಸಹಕಾರವನ್ನು ಸಹಕಾರ ನಮ್ಮಲ್ಲಿ ಯಾವಾಗಲೂ ಇದ್ದಿದೆ. ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಸಂತ ಅಗೋಸ್ಟಿನ್ರವರು ಹೇಳುತ್ತಾರೆ, ವಿನಯತೆ ಎಂಬುದು ಎಲ್ಲ ಸದ್ಗುಣಗಳ ತಾಯಿ. ತಮ್ಮ ಹೆಸರಿಗೆ ಅಪಚಾರವಾಗದಂತೆ ಸದಾ ವಿನಯತೆಯಿಂದ ಎಲ್ಲರೊಡಗೂಡಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅಹೋರಾತ್ರಿ ದುಡಿಯುತ್ತಾರೆ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು. ಈಗ ತಾನೇ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಯ, ಗೌರವದ ಹಾಗೂ ಅಭಿಮಾನದ ಧನ್ಯವಾದಗಳು. ಹೂವಿಗೆ ಸುವಾಸನೆ ಇದ್ದಂತೆ ಮನುಷ್ಯನಿಗೆ ವ್ಯಕ್ತಿತ್ವ ಎನ್ನುತ್ತದೆ ಒಂದು ನಾಣ್ಣುಡಿ. ನಮ್ಮ ಊರಿನಲ್ಲಿ ಬೆಳೆದು ದೂರದ ಜರ್ಮನಿಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ನೀಡುತ್ತಾ ಮಾನಸ ಸಂಸ್ಥೆಯ ಸರ್ವತೋಮುಖ ಪ್ರಗತಿಗೆ ಕಾರಣೀಭೂತರಾದ ಪೂಜ್ಯ ಜೆಫ್ರಿನ್ ಮೋನಿಸ್ರವರು ಉಪಸ್ಥಿತಿ ನಮ್ಮೊಂದಿಗಿದ್ದು ನಮ್ಮ ಸಮಾರಂಭಕ್ಕೆ ಮೆರುಗನ್ನು ನೀಡಿದೆ. ತಮಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಥ್ಯಾಂಕ್ ಯು ಫಾದರ್. ಸೇವೆಯಲ್ಲಿ ಪರಮಾತ್ಮನನ್ನು ಕಾಣು ಎಂಬುದು ಬಲ್ಲವರ ಮಾತು. ಇದಕ್ಕೆ ಅರ್ಥವನ್ನು ಕಲ್ಪಿಸುತ್ತದೆ. ಶ್ರೀ ಮೈಕಲ್ ಡಿಸೋಜರವರು ಕಾರಣಾಂತರದಿಂದ ಇಂದು ಹಾಜರಿರಲು ಆಗದ್ದರಿಂದ ಅವರ ಪ್ರತಿನಿಧಿಯವರು ಬಂದಿರುತ್ತಾರೆ. ಸರ್, ಇಲ್ಲಿಗೆ ಆಗಮಿಸಿದ ತಮಗೆ ಮನದಾಳದ ನಮನಗಳು. ಪರೋಪಕಾರಂ ಮಿದಂ ಶರೀರಂ ಎಂಬಂತೆ ಸದಾ ಪರರಿಗೆ ಒಳಿತನ್ನು ಬಯಸುವ ಶ್ರೀ ನೋಯಲ್ ರಸ್ಕಿನ್ ರವರು ನಮ್ಮ ಸಂಸ್ಥೆಯ ವೃತ್ತಿಪರ ಕೇಂದ್ರಕ್ಕೆ ಯಂತ್ರ ಸಾಮಗ್ರಿಗಳನ್ನು ನೀಡಿರುತ್ತಾರೆ. ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಇಲ್ಲಿಗಾಗಮಿಸಿದ ತಮಗೆ ಮನದಾಳದ ನಮನಗಳು. ಅವರೊಂದಿಗೆ ಅವರ ಸುಪುತ್ರ ಡೈಟರ್ ರಸ್ಕಿನ್ ರವರು ತಮ್ಮ ತಂಡದೊಂದಿಗೆ ಮುಂಬೈಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ವೃತ್ತಿಪರ ಕೇಂದ್ರವನ್ನು ಸ್ಥಾಪಿಸಲು ನೆರವಾಗಿದ್ದಾರೆ. ಕಳೆದ 1 ವಾರದಿಂದ ಅವರು ಸತತ ತಮ್ಮ ತಂಡದೊಂದಿಗೆ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ತಮಗೂ ಅನಂತ ಧನ್ಯವಾದಗಳು. ಮನದಷ್ಟು ಮಾತಿಗಿಂತ ತೊಲದಷ್ಟು ಕೃತಿಲೇಸು ಎನ್ನುತ್ತದೆ ಒಂದು ಗಾದೆ ಮಾತು. ಇದಕ್ಕೆ ಅರ್ಥವನ್ನು ಕಲ್ಪಿಸ್ತಾರೆ ಶ್ರೀಯುತ ಸೀತಾರಾಮ್ ಶೆಟ್ಟಿಯವರು. ಅವರಲ್ಲಿ ಮಾತಿಗಿಂತ ಕೃತಿಯೇ ಮೇಲು. ಬಡವರಿಗಾಗಿ ಅವರ ಹೃದಯ ಸದಾ ಮಿಡಿಯುತ್ತದೆ. ದಾನ ಧರ್ಮಕ್ಕೆ ಎತ್ತಿದ ಕೈ. ಕಾರಣಾಂತರದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಹರೀಶ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ತಮಗೆ ತನುಮನದಾಳದ ನಮನಗಳು. ಥ್ಯಾಂಕ್ ಯು ಸರ್. ನಮ್ಮೊಂದಿಗಿದ್ದಾರೆ ಮಿಸ್ಟರ್ ಹೋಯಿಸ್ಟ್ ಸ್ನೈಡರ್ ಮತ್ತು ಮಿಸಸ್ ಮಾರ್ಜೆಟ್ ಸ್ನೈಡರ್. ದೂರದ ಜರ್ಮನಿಯಿಂದ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆಂದೇ ಬಂದಿರುವರು. ನಮ್ಮ ಸಂಸ್ಥೆಯ ಮೇಲೆ ಅಪಾರ ಅಭಿಮಾನ ಹೊಂದಿರುವರು. ಮಾನಸಕ್ಕೆ ಅವರ ಇದು 2ನೇ ಭೇಟಿಯಾಗಿರುತ್ತದೆ. ತಮಗೆ ಅನಂತ ಕೃತಜ್ಞತೆಗಳು. ಥ್ಯಾಂಕ್ ಯು ಮಿಸ್ಟರ್ ಆ್ಯಂಡ್ ಮಿಸಸ್ ಸ್ನೈಡರ್ ಫಾರ್ ಯುವರ್ ಗ್ರೇಷಿಯಸ್ ಪ್ರೆಸೆನ್ಸ್. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಪೂರ್ವಾಧ್ಯಕ್ಷರಾದ ಶ್ರೀಯುತ LJ ಫೆರ್ನಾಂಡಿಸ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮಾನಸ ಸಂಸ್ಥೆ ಬಲಿಷ್ಠಗೊಂಡಿರುತ್ತದೆ. ತಮಗೆ ಮನದಾಳದ ಕೃತಜ್ಞತೆಗಳು. ಕೆಥೋಲಿಕ್ ಸಭಾ ಉಡುಪಿ ಧರ್ಮ ಪ್ರಾಂತ್ಯದ ಮಾನಸ ಸಂಸ್ಥೆಯ ಆಧ್ಯಾತ್ಮಿಕ ನಿರ್ದೇಶಕರಾಗಿದ್ದಾರೆ ವಂದನೀಯ ಗುರು
ಗೊಂಜಾಲಿಸ್ರವರು ಇಂದು ಪವಿತ್ರ ಬಲಿಪೂಜೆಯನ್ನು ನೆರವೇರಿಸಿ ನಮ್ಮ ನವೀಕೃತ ಭೋಜನ ಶಾಲೆಯ ಉದ್ಘಾಟನೆಯನ್ನು ನೆರವೇರಿಸಿ ಆಶೀರ್ವಚನೆ ಮಾಡಿರುವರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಅನಂತ ಧನ್ಯವಾದಗಳು. ಹೋಲಿ ಕ್ರಾಸ್ ಚರ್ಚ್ ಪಾಂಬೂರಿನ ಧರ್ಮಗುರುಗಳು ಪೂಜ್ಯ ಹೆನ್ರಿ ಮಸ್ಕರೇನೆಸ್ ನಮ್ಮಲ್ಲಿ ಬೆಳಿಗ್ಗೆ ಕೂಡ ಹಾಜರಿದ್ದರು. ಈಗ ಕೂಡ ಬಂದು ಅವರು ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿರುವುದರಿಂದ ಅವರು ತಪ್ಪದೇ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ತಮಗೂ ಭಕ್ತಿಪೂರ್ವಕ ನಮನಗಳು. ಸೇವೆಯಲ್ಲಿ ಪರಮಾತ್ಮನನ್ನು ಕಾಣು ಎಂಬುದು ಬಲ್ಲವರ ಮಾತು. ನಮ್ಮೊಂದಿಗಿದ್ದಾರೆ ಹೋಲಿ ಸ್ಪಿರಿಟ್ ಕಾಂಗ್ರಿಗೇಷನ್ ಪ್ರೊವಿನ್ಷಿಯಲ್ ಲೀಡರ್ ಸಿಸ್ಟರ್ ಐಡಾ ಲೋಬೋ. ಅವರ ಸಹಕಾರಕ್ಕೆ ಸದಾ ತಮಗೆ ಚಿರಋಣಿಯಾಗಿದ್ದೇವೆ. ತಮಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಸಿಸ್ಟರ್. ನಮ್ಮೊಂದಿಗಿದ್ದಾರೆ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಡ್ವರ್ಡ್ ಲೋಬೋ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕುಮಾರಿ ರೆಮಿಡಿಯಾ ಡಿಸೋಜಾ. ಈ ಸಂಸ್ಥೆಗೆ ಸದಾ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುತ್ತಾರೆ. ತಮ್ಮ ಸಹಕಾರಕ್ಕೆ ನಾವು ಋಣಿಗಳು ಹಾಗೂ ಮನದಾಳದ ನಮನಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ಅಲಂಕರಿಸಿದ ನಮ್ಮ ಸಂಸ್ಥೆಯನ್ನು ಕಳೆದ 9 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸಿರುತ್ತಾರೆ ಮಾನಸ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಹೆನ್ರಿ ಮೆನೇಜಸ್. ತಮಗೆ ಅಭಿಮಾನದ ಧನ್ಯವಾದಗಳು. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಧ್ಯಕ್ಷರಾದ ಶ್ರೀಯುತ ಸ್ಟಾನಿ ಲೋಬೋ ಹಾಗೂ ಉಡುಪಿ ಪ್ರದೇಶದ ಅಧ್ಯಕ್ಷರಾದ ಶ್ರೀಮತಿ ಮೇರಿ ಡಿಸೋಜಾ ನಮ್ಮೊಂದಿಗಿದ್ದಾರೆ. ಈ ಸಂಸ್ಥೆಯ ಏಳಿಗೆ ಅವರ ಪ್ರಥಮ ಕರ್ತವ್ಯ ಎಂಬಂತೆ ನಮಗೆ ಉತ್ತಮವಾದ ಸಲಹೆ ಸೂಚನೆಗಳನ್ನು ಹಾಗೂ ಸಹಕಾರವನ್ನು ನೀಡುತ್ತಾ ಬಂದಿರ್ತಾರೆ. ಸರ್ ಮತ್ತು ಮೇಡಮ್, ತಮಗೆ ಧನ್ಯವಾದಗಳು. ಮಾನಸ ವಿಶೇಷ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಅನ್ಸಿಲಾ ಫೆರ್ನಾಂಡಿಸ್, ಸಿಲ್ವರ್ ಜುಬ್ಲಿ ಕಮಿಟಿಯ ಸಂಚಾಲಕರಾದ ಶ್ರೀ ಎಲ್ರೋಯ್ ಕಿರಣ್ ಕಾಸ್ಟೋ, PTA ಅಧ್ಯಕ್ಷರಾದ ಶ್ರೀಮತಿ ವನಿತಾ ಶೆಟ್ಟಿಗಾರ್, ಕೋಶಾಧಿಕಾರಿಯಾದ ಶ್ರೀಯುತ ವಲೇರಿಯನ್ ಫೆರ್ನಾಂಡಿಸ್ರವರಿಗೆ ಅನಂತ ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು. ತನುಮನ ಧನದಿಂದ ಸಹಾಯವನ್ನು ನೀಡಿರುತ್ತಾರೆ. ತಮ್ಮ ಅವಿರತ ದುಡಿಮೆಗಾಗಿ ನಮ್ಮ ಸಂಸ್ಥೆ ನಿಮಗೆ ಸದಾ ಋಣಿಯಾಗಿರುತ್ತದೆ. ಸರ್ವ ಸೃಷ್ಟಿಗಳಿಗೆ ಹಾಗೂ ಮುಖ್ಯವಾಗಿ ಶ್ರೀಯುತ ಜಾನ್ ಮಾರ್ಟಿಸ್ ಸ್ಥಾಪಕ ಟ್ರಸ್ಟಿ ಹಾಗೂ ಸಹ ಕಾರ್ಯದರ್ಶಿ ಡಾಕ್ಟರ್ ಜೆರಾಲ್ಡ್ ಪಿಂಟೋರವರಿಗೆ ಹೃದಯಾಂತರಾಳದ ನಮನಗಳು. ನಮ್ಮೊಂದಿಗಿರುವ ಪತ್ರಿಕಾ ಹಾಗೂ ಎಲೆಕ್ಟ್ರಾನಿಕ್ ಮಿತ್ರರಿಗೆ ಅನಂತ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಲೈವ್ ಸ್ಟ್ರೀಮಿಂಗ್ ಮಾಡುತ್ತಿರುವ ಶ್ರೀಯುತ ವಿನೋದ್ ಗಂಗೊಳ್ಳಿ ಮತ್ತು ತಂಡದವರಿಗೆ ಅನಂತ ಧನ್ಯವಾದಗಳು. ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ನೆರವೇರಿಸಿದ ತಮ್ಮ ಸಂಸ್ಥೆಯ ಶಿಕ್ಷಕಿಯರಾದ ಶ್ರೀಮತಿ ರೀನಾ ಡಿಸೋಜಾ ಮತ್ತು ಶ್ರೀಮತಿ ಶಶಿಕಲಾ, ಶ್ರೀಮತಿ ಪ್ರಭಾರವರಿಗೆ ಹಾರ್ದಿಕ ಅಭಿನಂದನೆಗಳು. ಈಶಾನ್ಯ ಫೌಂಡೇಶನ್ ಬೆಂಗಳೂರಿನ ಶ್ರೀಮತಿ ಸ್ವಾತಿ ವೆಲ್ಲಾಲ್, ಫೌಂಡರ್ ಡೈರೆಕ್ಟರ್, ಶ್ರೀಯುತ ರಘುನಂದನ್ ರಂಗನಾಥ್, ಕೋ ಫೌಂಡರ್ ಮತ್ತು ಶ್ರೀಯುತ ಅನೂಪ್ರವರು ನಮ್ಮೊಂದಿಗಿದ್ದಾರೆ. ಇವರು ನಮ್ಮ ಆಟಿಸಮ್ ಸೆಂಟರ್ ನಡೆಸಲು ಬೇಕಾದ ಟೆಕ್ನಿಕಲ್ ಮತ್ತು ತಾಂತ್ರಿಕ ಸಪೋರ್ಟನ್ನು ನೀಡುತ್ತಿರುವರು. ಈ ಕಾರ್ಯಕ್ರಮಕ್ಕೆಂದೇ ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿರುವರು. ತಮಗೆ ಪ್ರೀತಿಪೂರ್ವಕ ನಮನಗಳು. ಇಲ್ಲಿ ನೆರೆದಿರುವ ಮಕ್ಕಳ ಪೋಷಕರು, ಶಿಕ್ಷಕೇತರರು, ಮಣಿಪಾಲ್ KMC MSW ವಿದ್ಯಾರ್ಥಿ ವೃಂದದವರು, ಮಾನಸ ಹಾಗೂ ಪಾಂಬೂರು ಶಾಲೆಯ ವಿದ್ಯಾರ್ಥಿ ವೃಂದದವರು, ಆಹ್ವಾನಿತರು ಹಾಗೂ ಇಂದು ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಡೆಕೋರೇಷನ್, ಶಾಮಿಯಾನ, ಆಸನ ವ್ಯವಸ್ಥೆ ಒದಗಿಸಿದ, ಉಪಹಾರ ಭೋಜನ ವ್ಯವಸ್ಥೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳು. ಸಭಾ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಹಾಗೂ ಶ್ರೀಯುತ ಅನಿಲ್ ಡೇಸಾ ಮತ್ತು ಪಂಗಡದಿಂದ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ. ಇದರಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಕಲಾವಿದರಿಗೂ ಅನಂತ ಧನ್ಯವಾದಗಳು. ನಮ್ಮ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಕಥೋಲಿಕ್ ಸಭಾ ಸದಸ್ಯರಿಗೂ ಆಹ್ವಾನಿತರಿಗೂ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ನಮಿಸಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಲೆಟ್ ಲವ್ ಬಿ ದಿ ಲಿಂಕ್ ದಟ್ ಬೈಂಡ್ಸ್ ಅಸ್ ಟುಗೆದರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್. ಸರ್ವರಿಗೂ ಧನ್ಯವಾದ ಸಮರ್ಪಿಸಿದ ತಮಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದ್ದು, ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನವನ್ನು ಸ್ವೀಕರಿಸಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬೇಕಾಗಿ ಕೇಳಿಕೊಳ್ಳುತ್ತೇವೆ.
ವಿಕಲಚೇತನರಿಗೆ ಮೀಸಲಿಟ್ಟ ಸೌಕರ್ಯಗಳು ಕಡಿಮೆಯಾಗಿದ್ದ ಪರಿಸ್ಥಿತಿಯಲ್ಲಿ ಈ ಕೊರತೆಯನ್ನು ಅರಿತು ಕಥೋಲಿಕ್ ಸಭಾ 1997ರಲ್ಲಿ ಆರಂಭಿಸಿದ ಮಾನಸ ಸಂಸ್ಥೆ ಈ ದಿನ ಹೆಮ್ಮರವಾಗಿ ಬೆಳೆದಿದೆ. ಇದರ ಹಿಂದೆ ಅಪಾರ ಶ್ರಮ, ತ್ಯಾಗ ಹಾಗೂ ಸೇವೆಯು ಅಡಗಿದೆ. ಈ ಸಂಸ್ಥೆಯನ್ನು ಮುನ್ನಡೆಸಲು ಹೆಚ್ಚೆಚ್ಚು ಸುಮನಸ್ಸಿನ ಹೃದಯವಂತ ವ್ಯಕ್ತಿಗಳು ಕೈ ಜೋಡಿಸುವ ಅಗತ್ಯವಿದೆ. Manasa Rehabilitation and Training Center Pambu, a training center and special school for intellectually disabled or special children, has touched the lives of hundreds of less privileged children of our society in the last 25 years. Many who walk through the Manasa portals are able to lead a better and self-reliant life. ಮದುವೆಯಾಗಿ ಫಸ್ಟ್ನೇ ನನ್ನ ಮಗ ಇವ ಮಾನಸ ಶಾಲೆಗೆ ಎಲ್ಲರೂ ಇಲ್ಲಿ ಹೇಳಿದ ಮೇಲೆ ನಾನು ಮಾನಸ ಶಾಲೆಗೆ ಅವನನ್ನು ಅಲ್ಲಿ ಜಾಯಿನ್ ಮಾಡಿದ್ದರಿಂದ ಅವರು ಸ್ವಂತ ಮಕ್ಕಳಂತೆ, ಒಂದು ತಾಯಿ ತನ್ನ ಮಕ್ಕಳನ್ನು ಹೇಗೆ ಪೋಷಿಸ್ತದೆ ಅದೇ ರೀತಿಯಲ್ಲಿ ಎಲ್ಲ ಟೀಚರ್ಸ್ ನನಗೆ ತುಂಬ ಹೆಮ್ಮೆ, ಸಂತೋಷ. ಇನ್ನೊಬ್ಬರಿಗೆ ಹೇಳುವಷ್ಟು ಎಲ್ಲಿ ಹೋಗುವುದು ನನ್ನ ಮಗ ಮಾನಸಕ್ಕೆ ಹೋಗುವುದು ಎಂಬುದಾಗಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅವನು ಹಿಂದಿನ ಒಂದು 6 ವರ್ಷದಿಂದ ಪಾಂಬೂರಿನ ಮಾನಸ ಶಾಲೆಗೆ ಹೋದ ನಂತರ ಮೊನ್ನೆ ತಾನೇ ನಡೆದ ರಜತ ಮಹೋತ್ಸವ ಸಂದರ್ಭದಲ್ಲಿ ನಡೆದ ನ್ಯಾಷನಲ್ ಲೆವೆಲ್ನಲ್ಲಿ ಅವ ಫುಟ್ಬಾಲ್ ಪಂದ್ಯಾಟದಲ್ಲಿ ಗುಜರಾತಿಗೆ ಹೋಗಿ ಅಲ್ಲಿ ಪಾಲ್ಗೊಂಡಿದ್ದಾನೆ. ಅದೇ ರೀತಿ ಮೊನ್ನೆ ನಡೆದ ಆಟೋಟ ಸ್ಪರ್ಧೆಯಲ್ಲಿ ಸಹ ಶಾರ್ಟ್ ಪುಟ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾನೆ. ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾನೆ. ಕೇಳಿಬೇಡಿ ಈಗಾಗಲೇ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೇವೆ. ಈ ಸಂಜೆಯ ಹೊಂಗೊಳಿಕೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ನಮ್ಮ ಈ ವೇದಿಕೆ. ಈಗಾಗಲೇ ನಮ್ಮ ಶಾಲಾ ಮಕ್ಕಳ ವಿವಿಧ ಪ್ರತಿಭೆಯನ್ನು ಕೇಳಿದ್ದೀರಿ. ಇತರ ಸಾಮಾನ್ಯ ಮಕ್ಕಳಂತೆ ನಾವೇನು ಕಡಿಮೆ ಇಲ್ಲ ಎಂಬಂತೆ ತಮ್ಮ ಪ್ರತಿಭೆಯನ್ನು ವಿವಿಧ ನೃತ್ಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುದ್ದು ಮಕ್ಕಳು. ಮೊದಲಿಗೆ ಚಂದ ಮಾಮ ಬಾ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳು. ಈ ನೃತ್ಯವನ್ನು ಮಾಡಿ ತೋರಿಸುತ್ತಿದ್ದಾರೆ ಶ್ರಾವ್ಯ ಆ್ಯಂಡ್ ಪಾರ್ಟಿ. ಚಪ್ಪಾಳೆ ಮುಖಾಂತರ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೆ ನೀ ಯಾರೇ ಸನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೆ ನೀ ಯಾರೇ ಸೂರ್ಯಂಗು ನೋಡೋ ಆಸೆ ಮೈಯನ್ನು ಮುಟ್ಟೋ ಆಸೆ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನು ಮಾಡೋ ಆಸೆ ಆಗಾಗ ಸವರಿ ಹೋಗ್ತಾನೆ ಸನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೆ ನೀ ಯಾರೇ ತುಳುಕಿ ತುಳುಕಿ ಬಾರಲೆ ಬಾರೆ ಧುಮುಕಿ ಧುಮುಕಿ ನನ್ನನ್ನು ಸೇರಿ ಧನ್ಯವಾದಗಳು ನಮ್ಮ ಪುಟಾಣಿ ಮಕ್ಕಳಿಗೆ. ಪಂಜಾಬ್ನ ಸಾಂಸ್ಕೃತಿಕ ಮತ್ತು ಸಾಮುದಾಯಿಕ ನೃತ್ಯ ಬೈಸಾಖಿ ಇದನ್ನು ಮಾಡಿ ತೋರಿಸಲಿದ್ದಾರೆ ಕಂಪ್ಯೂಟರ್ ತರಗತಿಯ ವಿದ್ಯಾರ್ಥಿಗಳು.
ತಮ್ಮ ಸುಂದರ ನೃತ್ಯದೊಂದಿಗೆ ನಮ್ಮೆಲ್ಲರನ್ನು ರಂಜಿಸಿದ ಮಕ್ಕಳಿಗೆ ಚಪ್ಪಾಳಿಯ ಮೂಲಕ ಅಭಿನಂದಿಸೋಣ. ಪಾಲಕರೆಲ್ಲರೂ ಕುರ್ಚಿಯನ್ನು ಇಟ್ಕೊಂಡು ಈಚೆ ಸೈಡಿಗೆ ಬಂದರೆ ಮಳೆ ಬೀಳುವುದಿಲ್ಲ, ಅಲ್ಲಿ ಕೂತ್ಕೊಳ್ಬೋದು. ಈ ಸ್ಕ್ರೀನ್ ತೆಗಿತೇವೆ, ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಇಲ್ಲಿ 300 ಜನ ಕೂತ್ಕೊಳ್ಬೋದು. ಇಷ್ಟು ಜನರಿಗೆ ಆರಾಮದಲ್ಲಿ ಕೂತ್ಕೊಳ್ಬೋದು. ಈಚೆ ಬನ್ನಿ, ಕುರ್ಚಿ ಇಟ್ಕೊಂಡು ಬನ್ನಿ, ಅವರವರ ಕುರ್ಚಿ ತಗೊಂಡು ಬನ್ನಿ. ಇಲ್ಲಿ ಸ್ಕ್ರೀನ್ ತೆಗಿತೇವೆ. ಸ್ಕ್ರೀನ್ ತೆಗೆಯುದು ಕುರ್ಚಿ ಹಿಡ್ಕೊಂಡೇ ಬನ್ನಿ. ಅಲ್ಲಿ ಹೋಗ್ಬೇಕು ಗ್ರೊಟ್ಟದ ಎದುರು ತನಕ ಅಲ್ಲಿ ತನಕ ಕಾಣ್ತದೆ. ಗ್ರೊಟ್ಟ ತನಕ ಹೋಗ್ಬೇಕು. ಗ್ರೊಟ್ಟ ತನಕ ಹೋಗ್ಬೇಕು. ಅಲ್ಲಿ ತನಕ ಒಳಗೆ ಫುಲ್ಲು ಕುತ್ಕೊಳ್ಬೋದು, ಉದ್ದಕ್ಕೆ ಕಾಣ್ತದೆ. ಅಲ್ಲಿ ಸ್ಕ್ರೀನ್ ತೆಗಿತೇವೆ ಅಂತ ಹೇಳಿ ಅಡ್ಡ ಇದ್ದದ್ದು ಸ್ಕ್ರೀನ್ ತೆಗಿತೇವೆ. ಈಗ ಸ್ಕ್ರೀನ್ ತೆಗಿತಾ ಇದ್ದೇವೆ. ಆಚೆಯಿಂದ ಹೀಗೆ ಕಾಣುವ ಹಾಗೆ ಸ್ಕ್ರೀನ್ ತೆಗಿತಾ ಇದ್ದೇವೆ. ಕುರ್ಚಿ ಹಿಡ್ಕೊಂಡೇ ಬನ್ನಿ. ದಯಮಾಡಿ ಶಾಮಿಯಾನದವರಿದ್ದರೆ ದಯಮಾಡಿ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೊತ್ತಿಲ್ಲ ಅವರಿಗೆ. ಒಂದು ಸ್ಟಾರ್ಟ್ ಮಾಡಿ. ಗೊತ್ತಿಲ್ಲ ಪಠಿತ ಮಕ್ಕಳ ವಿಕಲಚೇತನರಿಗೆ ಮೀಸಲಿಟ್ಟ ಸೌಕರ್ಯಗಳು ಕಡಿಮೆಯಾಗಿದ್ದ ಪರಿಸ್ಥಿತಿಯಲ್ಲಿ ಈ ಕೊರತೆಯನ್ನು ಅರಿತು ಕಥೋಲಿಕ್ ಸಭಾ 1997ರಲ್ಲಿ ಆರಂಭಿಸಿದ ಮಾನಸ ಸಂಸ್ಥೆ ಈ ದಿನ ಹೆಮ್ಮರವಾಗಿ ಬೆಳೆದಿದೆ. ಇದರ ಹಿಂದೆ ಅಪಾರ ಶ್ರಮ, ತ್ಯಾಗ ಹಾಗೂ ಸೇವೆಯು ಅಡಗಿದೆ. ನಮ್ಮ ಆಟಿಸಂ ಸೆಂಟರ್ನ ಪುಟ್ಟ ಮುಗ್ಧ ಮಕ್ಕಳು ಆಡಿ ತೋರಿಸಲಿದ್ದಾರೆ.
ನನಗೆ ವಿಷಯ ವೇದಿಕೆಯ ಎದುರಿಗೆ ಈಗ ನೃತ್ಯ ಕಾರ್ಯಕ್ರಮವು ನಡೆಯಲಿದೆ. ಈಚೆಯಿಂದ ಬಂದು ಸಹಕರಿಸಿ. ಈ ನೃತ್ಯವನ್ನು ಮಾಡಿ ತೋರಿಸಿದ ಮಕ್ಕಳಿಗೂ ಹಾಗೂ ಈ ನೃತ್ಯವನ್ನು ಕಲಿಸಲು ಸಹಕರಿಸಿದ ಪಾಲಕರಾದ ಶ್ರೀಮತಿ ಅರ್ಚನಾ ಮತ್ತು ಶ್ರೀಮತಿ ಸುರೇಖಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ನೃತ್ಯ ಬಕ್ಯಾರ್ ಕಂಡೊಡು ಎಂಬ ತುಳುನಾಡಿನ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಸ್ಫೂರ್ತಿ ಆ್ಯಂಡ್ ಪಾರ್ಟಿ.
பொல்லபிதே குமிசுந்து கம்மினா பசிருங்க ஊரோர் மேடனா குமிசுந்து கம்மினா பசிருங்க ஊரோர் மேடனா வாக்யாரு கண்டொடு ಗಂಧಸಾಲಿ பொல்லபிதே குமிசுந்து கம்மினா பசிருங்க ஊரோர் மேடனா குமிசுந்து கம்மினா பசிருங்க ஊரோர் மேடனா பொல்லபிதே குமிசுந்து கம்மினா பசிருங்க ஊரோர் மேடனா ಗುಮಿಸುಂದು ಕಮ್ಮಿನ ಪಸಿರಿಂಗ ಊರೋರ್ ನಗನನ பொல்லபிதே குமிசுந்து கம்மினா பசிருங்க ஊரோர் மேடனா ಗುಮಿಸುಂದು ಕಮ್ಮಿನ ಪಸಿರುಂದು ಊರೂರ್ ಮೇಡನನ ತಮ್ಮ ಪ್ರತಿಭೆಯನ್ನು ನೃತ್ಯದ ಮೂಲಕ ಮಾಡಿ ತೋರಿಸಿ ನಮ್ಮೆಲ್ಲರನ್ನು ಮನರಂಜಿಸಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಹರುಷವ ತರುವ ಸುಗ್ಗಿಯ ಹಬ್ಬದ ಸಡಗರವನ್ನು ನೃತ್ಯದ ಮೂಲಕ ಮಾಡಿ ತೋರಿಸಲಿದ್ದಾರೆ ಜೋಲಿನ್ ಆ್ಯಂಡ್ ಪಾರ್ಟಿ ಕಂಪ್ಯೂಟರ್ ತರಗತಿಯ ವಿದ್ಯಾರ್ಥಿಗಳು. ಅಷ್ಟೇ ಹೌದು ನೆಕ್ಸ್ಟ್ ಎಂಕಲವ ನಮ್ಮವ ಸ್ಕಿಟ್ ಆಯ್ಬೇಕನ ನಮ್ಮ ಲಾಸ್ಟ್ಗ ಸ್ಕಿಟ್ ಆಯ್ಬೇಕ ಅನಲ್ಲಮ್ಮನ ಎರಡು ಸ್ಕಿಟ್ ಕೊಟ್ಟಿದ್ದಾರೆ. ಇದು ಪರಿಸರ ಲಾಸ್ಟ್. ಹಾಂ ಓಕೆ. ಹಾಗಾದರೆ ಆರನೇದಲ್ಲ ಅದು ಮತ್ತೆ ನೀವು ಕೊಟ್ಟಿದ್ದು ಕಂಡು ಸರಿ ಸರಿ ಸರಿ
ಯಾರು ಇಲ್ಲ, ಸರಿ ಆಯಿತು, ನಿಮ್ಮ ಸರಿ ಆಯ್ತೀವ್ರಿ. ಈಗ 5ನೇದು ನಿಮ್ಮದು, 5ನೇದು 6ನೇದು ಸ್ಕಿಟ್ ಮಾರ್ರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯ ವರೆಯ ರಾಶಿ ಹಾಕ್ಯಾವೆ ನೋಡಿ, ಮುದ್ದು ಹಸರಿನ ರಾಶಿ ಮಾಡ್ಯಾವೆ. ಮುತ್ತು ಮುತ್ತು ಹಣದಂತ ತೇನೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಲು ಕಾಲು ರಾಶಿ ಎಂಬ ಚಂದ, ಆಳುಗುಡ್ಡ ರಾಶಿ ನೋಡಲಂದ. ಬಾಯಿಯ ತುಂಬಿ ಕೊಡುವ ಕಡಿದಾನ ಚಂದ ನೋಡಿ, ಬಾಯಿಯ ತುಂಬಿ ಕೊಡುವ ಕಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು, ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಘಲ ಘಲ ಬೆಚ್ಚಗೆ ಪಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲಗಳ ಹೊಯ್ತಾರೆ. ತಿಂಗಳ ಬೆಳಕಲ್ಲಿ ತಂಪಿನ ಹೊತ್ತಲ್ಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿರೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಮನೆಗೆ ಕಾಳ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಕನ್ನಡ ಹೊಗ್ಗಿಯು ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ ಸುಗ್ಗಿಗಾಲ ಹೇಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಸುಗ್ಗಿ ಕಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ತಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಗಾಲ ಹೇಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿನಿಯರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಕೊಡುವ ಮಾಡು ಫಲ್ಲ ಇದು. ಈಗ ನಮ್ಮ ಪಾಲಕರಾದ ಶ್ರೀಮತಿ ಜ್ಯೋತಿ ಶೆಟ್ಟಿ ಇವರಿಂದ ಒಂದು ಮಧುರವಾದ ಗಾಯನ. ಅಲ್ಲಿ ಹೋಗಿ ಅಲ್ಲಿ ಮೇಲೆ ಅಯ್ಯಲ್ಲಿ ಮಕ್ಕಳು ನಿಂತಾಗಿದೆ ಮರೆ. ಇಲ್ಲಿ ನಿಲ್ಲಿ ಕೇಳು ಸಿಂಗಿಂಗ್ ಮೇಡಮ್ ಇದು ತೆಗೆದು ಬೇಡ. ಎಲ್ಲಿದ್ದಾರೆ ಮೇಡಮ್? ಇಲ್ಲಿ ಅಲ್ಲಿಂದ ಬನ್ನಿ ಆಯ್ತಾ. ಎದುರಿಗೆ ಇಲ್ಲಿ ಲೈಟ್ ಬೇಕಲ್ಲ. ಇಲ್ಲ ತೊಂದರೆ ಇಲ್ಲ ಎದುರಿದಲ್ಲೇ ಹಾಕ್ತಾರೆ. ಇಲ್ಲಿಂದ ಮಾಡಿ ಮೇಡಮ್ ಆಯ್ತಾ. ಅಲ್ಲಿ ಸ್ಕಿಟ್ಟಿಗೆ ರೆಡಿ ಮಾಡ್ತಿದ್ದಾರೆ, ಮಕ್ಕಳು ರೆಡಿ ಮಾಡ್ತಾ ಇದ್ದಾರೆ. ರೀನಾ ಕೊಟ್ಟಿದ್ದಾರಾ? ಮತ್ತೆ ನಾನು ಇಲ್ಲ ಅಂತೇಳಿ ಹೋಗಿ ಚೆಕ್ ಚೆಕ್ ಇದುಂಟಾ? ತಗೊಳ್ಳೋದು ಅದನ್ನು ನಮ್ಮ ಪ್ರಾಂಶುಪಾಲರು ಸ್ವೀಕರಿಸಬೇಕು.
विधि पावन हर एक मन का कोना, हम चले नेक रस्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। ಈಗ ಇವರೇ ಚಿತ್ರಿಸಿದ ಮದರ್ ತೆರೆಸಾ ಅವರ ಚಿತ್ರಣವನ್ನು ನಮ್ಮ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಇದನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ನಿಮಗೆ ಈಗ ಹಳ್ಳಿಯ ಸಾಹುಕಾರ ಎಂಬ ಒಂದು ಕಿರು ನೃತ್ಯ ರೂಪಕ ಮಾಡಿ ತೋರಿಸಲಿದ್ದಾರೆ ನಮ್ಮ ಕಂಪ್ಯೂಟರ್ ಮಕ್ಕಳು. ಹೃದಯ ಉಬ್ಬುವಾಗ ಈ ಗುಡಿಸಲಲ್ಲಿ ತಾತ ಚಟಪಡಿಸುತ್ತಿರುವನಲ್ಲ, ಬರಲಿಲ್ಲ ಇನ್ನು ಯಾಕೆ, ತಡವಾಯಿತಿಂದೆ ಏಕೆ. ತಿಂಡಿ ತಿಂದು ನಾನೇ ಅವರ ಹತ್ರ ಹೋಗಿ ಬರಲೆ ಎಂದು ನಮ್ಮ ತಾತ ತಿಂಡಿ ತಿನ್ನಲೆದ್ದ. ಅಷ್ಟರಲ್ಲೇ ಬಂದ ನಮ್ಮ ಸಾಹುಕಾರ ಕಂಡ, ತಲೆ ತಗ್ಗಿಸಿರುವ ತಾತ ತನ್ನ ಕೈಗಳೆತ್ತಿ ಆತ. ತಲೆ ಎತ್ತಲಿಲ್ಲ ಯಾಕೆ, ವಂದಿಸಲೇ ಇಲ್ಲವೇಕೆ, ಗುಡ್ ಮಾರ್ನಿಂಗ್ ಕೂಡ ಇಲ್ವೇ, ಏನಾಯಿತೀತಗಿಂದೆ. ಆಗ ಓಡಿ ತಾತ ನನ್ ಕ್ಷಮಿಸಿ ನೋಡಲಿಲ್ಲ, ರೊಟ್ಟಿಗಾಗಿ ಸ್ತೋತ್ರ ಹೇಳುತ್ತಿದ್ದೆ ಅಂದ. ಏನು ಸ್ತೋತ್ರ?
ಈ ಕಪ್ಪು ರೊಟ್ಟಿ ನನ್ನ ಕೈಗಳಲ್ಲಿದ್ದಿದ್ದರೆ ನಾನೆಂದೂ ಸ್ತೋತ್ರ ಮಾಡುತ್ತಿರಲಿಲ್ಲ ಎಂದು ಸಾಹುಕಾರ ಹೊರಟ. ಇರಲಿ ಕೇಳು ಧಣಿಯೇ, ಕನಸೊಂದ ಕಂಡೆ ಬೆಳಿಗ್ಗೆ, ಕನಸೆಲ್ಲ ನೀನೆ ನೀನೆ, ನಿಂಗ್ ಹೇಳ ಕಾಯುತ್ತಿದ್ದೆ. ಕನಸ ಹೇಳು. ಕನಸೆಲ್ಲ ಮಧುರ ಗಾನ, ಆ ಸ್ಥಳವೇ ಸ್ವರ್ಗಮಾಯ, ಆ ಶಬ್ದ ಮಾತ್ರ ಕ್ರೂರ, ಸಂದೇಶ ಕೂಡ ಘೋರ. ಈ ಹಳ್ಳಿಯ ಸಾಹುಕಾರ ರಾತ್ರಿ, ಈ ರಾತ್ರಿ ಸ್ವರ್ಗ ಸೇರುವ ರಾತ್ರಿ, ಈ ರಾತ್ರಿ ಸ್ವರ್ಗ ಸೇರುವ. ಕನಸು ಕೇಳಿದಾಗ ಭಯದಿಂದ ಮೆಲ್ಲ ಹೋದ, ವೈದ್ಯ ಮಿತ್ರನ್ ಕರೆದ, ತೊಂದರೆ ತಿಳಿಸು ಅಂದ. ನೂರಕ್ಕೆ ನೂರು ನಿನ್ನ ಆರೋಗ್ಯ ಸರಿಯಿದೆಂದ, ವೈದ್ಯನ್ ಕಳಿಸಲಿಲ್ಲ, ಈ ರಾತ್ರಿ ಜೊತೆ ಇರೆಂದ. ಮಿತ್ರರೆಲ್ಲ ಸೇರಿ ಜಾಗರಣೆಯನ್ನೇ ಮಾಡಿ ರಾತ್ರಿ ದಾಟಿಸಿದರು, ಬೆಳಗಾಗ ನಗೆಯ ಕಡಲು. ಕನಸಿಗಂಜಿದವನ ಗೇಲಿಯಾಡಿ ಹೊರಡುವಾಗ ಹಾಲ ಹುಡುಗ ಬಂದ, ಸುದ್ದಿ ಗೊತ್ತಾ ಎಂದ. ಆ ಗುಡಿಸಲಲ್ಲಿ ತಾತ ರಾತ್ರಿಯ ಸ್ವರ್ಗ ಸೇರ್ದ, ಬೆಚ್ಚಿ ಸಾಹುಕಾರ ಮೌನವಾಗಿ ಬಿಟ್ಟ. ಇದೆಂಥ ಲೆಕ್ಕಾಚಾರ, ಆ ಸ್ವರ್ಗದ ಪ್ರಕಾರ, ನಿಜವಾದ ಸಾಹುಕಾರ ಗುಡಿಸಲುಳಿದ್ದ ತಾತ, ಸುಟ್ಟೋದ ತುಣುಕಿಗಾಗಿ, ಆ ಕರಿಯ ಚಹಕ್ಕಾಗಿ, ಆ ಕಪ್ಪು ರೊಟ್ಟಿಗಾಗಿ ಹೇಳಿದಾತ ಸ್ತೋತ್ರ. ಇದೆಂಥ ಲೆಕ್ಕಾಚಾರ, ಆ ಸ್ವರ್ಗದ ಪ್ರಕಾರ, ಈ ಹಳ್ಳಿ ಸಾಹುಕಾರ ಹೇಳಿದಾತ ಸ್ತೋತ್ರ. ಸುಟ್ಟು ಹೋದ ತುಣುಕಿಗಾಗಿ, ಆ ಕರಿಯ ಚಹಕ್ಕಾಗಿ, ಆ ಕಪ್ಪು ರೊಟ್ಟಿಗಾಗಿ ಹೇಳಿದಾತ ಸ್ತೋತ್ರ. ಎಂತ ಸ್ತೋತ್ರದ ಮೂಲಕ ಸುಂದರವಾದ ಹಾವಭಾವದೊಂದಿಗೆ ಮಾಡಿ ತೋರಿಸಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಹೌದಲ್ಲ? ನುಡಿ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ಈ ನೃತ್ಯವನ್ನು ಮಾಡಿ ತೋರಿಸಲಿದ್ದಾರೆ ಜೋಶುವಾ ಮತ್ತು ಪಾರ್ಟಿ.
ದಯವಿಟ್ಟು ನಿಂತವರೆಲ್ಲ ಕುರ್ಚಿಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ 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 ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ
ನಲಿದಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೇ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಓಹೋ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ, ಓಹೋ ಓಹೋ ಓಹೋ. ಕನ್ನಡ ನಾಡಿನ ವೈಭವವನ್ನು ನೃತ್ಯದ ಮೂಲಕ ಮಾಡಿ ತೋರಿಸಿದ ನಮ್ಮ ಮಕ್ಕಳಿಗೆ ವಂದನೆಗಳು. ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Kita
ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜು ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರೀವ್ಯಾಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ಚಿರವಾಗಿ ಉಳಿಯಲಿ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ. ಸುಂದರವಾದ ಪ್ರಕೃತಿಯ ವಿವಿಧ ನೃತ್ಯದ ಮೂಲಕ ನೃತ್ತಿಸಿ ನಮ್ಮೆಲ್ಲರನ್ನು ಮನರಂಜಿಸಿದ ಮಕ್ಕಳಿಗೆ ವಂದನೆಗಳು. ಈಗ ಮನುಜ ಕುಲಕ್ಕೆ ದೇವರು ಕೊಟ್ಟ ಈ ಸುಂದರ ಪರಿಸರ ಯಾವ ರೀತಿಯಲ್ಲಿ ದುಸ್ಥಿತಿಗೆ ಬರುತ್ತಿದೆ, ಅದನ್ನು ಯಾವ ರೀತಿ ಉಳಿಸಬಹುದು ಎಂದು ಈ ಪ್ರಹಸನದ ಮೂಲಕ ಮಾಡಿ ತೋರಿಸಲಿದ್ದಾರೆ ನಮ್ಮ ಮಕ್ಕಳು. ಈ
मुझसे है सांसों की तुझ में रवानी, मैं ना रहा तो रहेगा न पानी। मुझसे है सांसों की तुझ में रवानी, मैं ना रहा तो रहेगा न पानी। मैं तेरा हिस्सा हूँ, तू मेरा हिस्सा है, मुझसे ही तू जिंदा है। ना काटो मुझे दुखता है, ना काटो मुझे बड़ा दुखता है। बड़ा दुखता है, दुखता है। ना काटो मुझे दुखता है। तुमको फल फूल छाया, तू तो समझ ही न पाया। था मैं हरा फिर भी काटा गया, तुझको नजर भी न आया। मैंने दिया तुमको फल फूल छाया, तू तो समझ ही न पाया। था मैं हरा फिर भी काटा गया, तुझको नजर भी न आया। निर्मोहिया है तू, बेशरम है, होता न शर्मिंदा है। ना काटो मुझे दुखता है, ना काटो मुझे बड़ा दुखता है। मुझको बचा ले रे दुनिया जहां, चाहूं मैं सबका भला। हर हाथ से एक पौधा नया लग जाए फिर और क्या। मुझको बचा ले री दुनिया जहां, चाहूं मैं सबका भला। हर हाथ से एक पौधा नया लग जाए फिर और क्या। थोड़ी सी मिट्टी थोड़ा सा पानी, तेरा इसमें क्या लगता है। ना काटो मुझे दुखता है, ना काटो मुझे बड़ा दुखता है। मैं तेरा हिस्सा हूँ, तू मेरा हिस्सा है, मुझसे
ಒಂದು ಅರ್ಥಪೂರ್ಣವಾದ ಹಾವಭಾವದೊಂದಿಗೆ ನೃತ್ಯವನ್ನು ಮಾಡಿ ತೋರಿಸಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಸಂಸ್ಥೆಯ ಟ್ರಸ್ಟಿಗಳು ಹಾಗೂ ಪ್ರಾಂಶುಪಾಲರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಕ್ರಿಯವಾಗಿ ಪಾಲ್ಗೊಂಡಂಥವರನ್ನು ಸನ್ಮಾನಿಸಲು ಬಯಸುತ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಿರುವಂತಹ ತಂಡದ ನೇತೃತ್ವ ವಹಿಸಿರುವಂತಹ ಶ್ರೀಮಾನ್ ಅನಿಲ್ ದೇಸಾ ಅವರು ಲೈವ್ ಕಾರ್ಯಕ್ರಮ ಪ್ರದರ್ಶನ ಹಾಗೂ ಪ್ರೋಮೋ ಮಾಡಿರುವಂತಹ ದಿವ್ಯವಾಣಿಯ ವಿನೋದ್ ಗಂಗೊಳ್ಳಿಯವರ ಪರವಾಗಿ ಅವರ ಪುತ್ರ ಅವಿನಾಶ್ ಫೆರ್ನಾಂಡಿಸ್, ಇಂದಿನ ಹಾಗೂ ಕ್ರೀಡೋತ್ಸವದ ಫೋಟೋಗ್ರಫಿಯನ್ನು ಮಾಡಿರುವಂತಹ ಶ್ರೀ ಸತೀಶ್ ಇವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಿಸಿದವರಿಗೂ ಸನ್ಮಾನ ಸ್ವೀಕರಿಸಿದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದಿದ್ದು, ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ತರಬೇತಿ ನೀಡಿ ಸಜ್ಜುಗೊಳಿಸಿದ ನಮ್ಮ ಶಿಕ್ಷಕರ ವೃಂದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಚಂದದ ನೃತ್ಯವನ್ನು ಮಾಡಿ ತಮ್ಮ ಹೆತ್ತವರನ್ನು ಹಾಗೂ ಸಭಿಕರನ್ನು ತೃಪ್ತಿಪಡಿಸಿದ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಮಗದೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳೋರಾಗಿದ್ದೇವೆ. ಹಾಗೆಯೇ ತಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಸಂಸ್ಥೆಗೆ ಸಿಗುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಈ ವೇದಿಕೆ. ಎಲ್ರಿಗೂ ಸುಂದರ ಸಂಜೆಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಬಹುಶಃ ಈ ದಿವಸ ಮಾನಸ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಪಾಂಬೂರು ಇದರ ರಜತ ಮಹೋತ್ಸವ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಈ ಒಂದು ಸೆಂಟರ್ನ ಮಕ್ಕಳಿಂದ ವಿಶೇಷವಾಗಿ ಬಹುಶಃ ನಾವು ಎಲ್ಲಿಯೂ ನೋಡಿರದಂಥ ಒಂದು ಅದ್ಭುತ ನೃತ್ಯ ಆಗಿರಲಿ, ಸ್ಕಿಟ್ ಆಗಿರಲಿ ಈ ಒಂದು ವೇದಿಕೆಯಲ್ಲಿ ಮೂಡಿ ಬಂದಿದೆ. ಖಂಡಿತವಾಗಿ ನಾವೆಲ್ಲರೊಮ್ಮೆ ಜೋರಾಗಿ ಚಪ್ಪಾಳೆ ಆಶೀರ್ವಾದವನ್ನು ಅವರಿಗೆ ಕೊಡಬೇಕು. ಯಾಕಂತ ಹೇಳಿದರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ಅವರು ನೃತ್ಯ ಆಗಲಿ ಸ್ಕಿಟ್ ಆಗಲಿ ಪ್ರಸ್ತುತಪಡಿಸಿದ್ದಾರೆ. ಖಂಡಿತವಾಗಿಯೂ ಅವರನ್ನು ತರಬೇತಿ ಮಾಡಿದಂಥ ಎಲ್ಲ ಶಿಕ್ಷಕ ವೃಂದಕ್ಕೆ ಮತ್ತೊಮ್ಮೆ ಚಿರಋಣಿಯಾಗಿದ್ದೇನೆ. ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ಕೂಡ ಇವರಿಗೆ ಇನ್ನಷ್ಟು ಇಂಥ ಸಾಂಸ್ಕೃತಿಕ
ಸಾಂಸ್ಕೃತಿಕ ವೇದಿಕೆಯನ್ನು ತಾವೆಲ್ಲರೂ ಕಲ್ಪಿಸಿಕೊಡಿ ಎಂಬ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತಮ್ಮೆಲ್ಲರ ನಿರೀಕ್ಷೆಯ ಮನರಂಜನಾ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಅನಿಲ್ ದೇಸಾಯಿ ಇವರ ಸಂಗೀತ ರಸಮಂಜರಿ ತಂಡ ಈ ಒಂದು ವೇದಿಕೆಯಲ್ಲಿ ತಮ್ಮನ್ನು ಕೊಂಚ ಹೊತ್ತುಗಳ ಕಾಲ ಮನರಂಜನೆಯನ್ನು ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಯಾಕೆಂತ ಹೇಳಿದರೆ ಸಾಕಷ್ಟು ಮಂದಿ ಈಗ ತಾನೇ ಒಂದು ಮಳೆಗೆಲ್ಲ ಹೋಗಿ ಆಗಿದೆ, ಹಾಗಾಗಿ ಇನ್ನು ನಾವು ತಡ ಮಾಡೋದಿಲ್ಲ. ವೇದಿಕೆಗೆ ನಮ್ಮ ಪುಟಾಣಿ ಒಂದು ಶೈನಿಂಗ್ ಸ್ಟಾರ್ ಇವರನ್ನು ನಾವು ವೇದಿಕೆಗೆ ಕರಿತಾ ಇದ್ದೇವೆ. ಆಯುಷ್ ಮಿನರಸ್. ಬಹುಶಃ ಇವರ ಬಗ್ಗೆ ಹೇಳಬೇಕಾದ್ರೆ ಮೊನ್ನೆ ತಾನೇ ಉಡುಪಿ ಶೈನಿಂಗ್ ಸ್ಟಾರ್ ರಿಯಾಲಿಟಿ ಶೋ ಅಲ್ಲಿ ಈ ಒಂದು ಪದಕವನ್ನು ಗೆದ್ದಂಥ ಬಾಲಕ 4ನೇ ಕ್ಲಾಸಲ್ಲಿ ಓದ್ತಿದ್ದಾರೆ. ಡೈಜು ವರ್ಲ್ಡಲ್ಲಿ ನಡೆದಂಥ ಜಿಗಿಬಿಗಿ ತಾರ ಈ ಒಂದು ಕಾಂಪಿಟೇಷನ್ನಲ್ಲಿ ಕೂಡ ಭಾಗವಹಿಸಿ ರನ್ನರ್ಸ್ ಆಗಿದ್ದಾರೆ. ಆಯುಷ್ ಮಿನರಸ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಒಂದು ಅದ್ಭುತವಾದಂಥ ಗೀತೆ, ನಮ್ಮನ್ನೆಲ್ಲ ಅಗಲಿದಂಥ ಪುನೀತ್ ರಾಜ್ಕುಮಾರ್ ಇವರ ಒಂದು ಗೀತೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತಮ್ಮೆಲ್ಲರ ಒಮ್ಮೆ ಆಶೀರ್ವಾದದ ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ಳುತ್ತಾ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತೀನಿ. ಹಲೋ ಬೊಂಬೆ
ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆ ಆಶೀರ್ವಾದ ಬರಲಿ ನಮ್ಮ ಆಯುಷ್ ಮಿನ್ರಸ್ ಇವರಿಗೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲದೆ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವನಾಗಲಿ ನಮ್ಮ ಆಯುಷ್ ಮಿನ್ರಸ್. ನಮ್ಮ ಊರಿಗೆ ಒಂದು ಹೆಸರು ತಂದುಕೊಡ್ಲಿ ಶಂಕರಪುರಕ್ಕೆ ಅಂತ ಹೇಳ್ತಾ ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆ ಆಶೀರ್ವಾದ ನಮ್ಮ ಪುಟಾಣಿಗೆ ಬರಲಿ ಅಂತ ಕೇಳಿಕೊಳ್ಳುತ್ತಾ ಅವರನ್ನು ಪ್ರೀತಿಯಿಂದ ವೇದಿಕೆಯಿಂದ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಒಂದು ಗೀತೆ ಕೇಳಿ. ಬಹುಶಃ ಎಲ್ಲ ಗೀತೆಗಳು ನಾವು ಕೆಲವೊಂದು ಗೀತೆಗಳನ್ನು ಅರ್ಥಗರ್ಭಿತವಾದ ಗೀತೆಗಳನ್ನು ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕೋಣು ಈ ಒಂದು ಗೀತೆ ಮಹಾಕ್ಷತ್ರಿಯ ಎಂಬ ಒಂದು ಸಿನಿಮಾದಿಂದ ಮೂಡಿ ಬಂದಿತ್ತು. SP ಬಾಲಸುಬ್ರಹ್ಮಣ್ಯಂ ಈ ಒಂದು ಗೀತೆಗೆ ಧ್ವನಿಯನ್ನು ನೀಡಿದ್ರು. ಬಹಳ ಅರ್ಥಗರ್ಭಿತವಾದಂತಹ ಒಂದು ಗೀತೆ. ಈ ಒಂದು ಗೀತೆಯನ್ನು ನಮ್ಮ ತಂಡದ ನಾಯಕರಾಗಿರುವಂತಹ ಅನಿಲ್ ಡೇಸ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ. ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆ ಆಶೀರ್ವಾದದಿಂದ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಬೇಕು.